ನಾನು ಜ್ಯೋತಿ. ನನ್ನ ಹೈಸ್ಕೂಲ್ ಶಿಕ್ಷಣವನ್ನು ಇದೇ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ 1996-97ನೇ ಸಾಲಿನಲ್ಲಿ ಪೂರ್ಣಗೊಳಿಸುವ ಖುಷಿ ನನಗಿದೆ. ನಾನು ಈ ಶಾಲೆಯ ವಿದ್ಯಾರ್ಥಿನಿ ಎಂದು ಹೇಳಿಕೊಳ್ಳಲು ನನಗೆ ವೈಯಕ್ತಿಕವಾಗಿ ಬಹಳ ಹೆಮ್ಮೆಯ ವಿಚಾರ. ಆನಂದಾಶ್ರಮ ಹೆಸರೇ ಹೇಳುವಂತೆ ಆನಂದ ಎಂದರೆ ಸಂತೋಷ, ಸಂತೋಷ ತುಂಬಿರುವ ಮಂದಿರ ಎಂದರೆ ತಪ್ಪಾಗಲಾರದು. ಅಂದಿಗೂ ಇಂದಿಗೂ ಆನಂದಾಶ್ರಮ ಹೈಸ್ಕೂಲ್ ಎಂದರೆ ಎಲ್ಲರಿಗೂ ಚಿರಪರಿಚಿತ. ಆನಂದಾಶ್ರಮ ಶಾಲೆಯಲ್ಲಿ ತಮ್ಮ ಮಕ್ಕಳಿಗೆ ಪ್ರವೇಶ ಸಿಕ್ಕಿತೆಂದರೆ ಎಲ್ಲ ಪೋಷಕರಿಗೆ ಬಹಳ ಖುಷಿ, ವಿದ್ಯಾರ್ಥಿಗಳಿಗೂ ಹೆಮ್ಮೆ. ಯಾಕೆಂದರೆ ಆನಂದಾಶ್ರಮ ಶಾಲೆಯಲ್ಲಿ ಇದ್ದಂತಹ ಶಿಸ್ತು, ಶಿಕ್ಷಕರು, ಶಿಕ್ಷಣದ ಮಹತ್ವ, ಕ್ರೀಡೆಗೆ ಕೊಡುವಂತಹ ಮೊದಲ ಪ್ರಾಶಸ್ತ್ಯ, ಇದು ಆನಂದಾಶ್ರಮ ಶಾಲೆಯ ವಿಶೇಷತೆ. ಅದಲ್ಲದೆ ಇಲ್ಲಿನ ಪರಿಸರದ ವಿದ್ಯಾರ್ಥಿಗಳಲ್ಲದೆ ದೂರದ ಕುಮ್ಮಳೆ, ಕಾಸರಗೋಡಿನಿಂದಲೂ ವಿದ್ಯಾರ್ಥಿಗಳು ಬಂದಿದ್ದರು. ಇಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ಯಾವ ಕಾಲೇಜುಗಳಲ್ಲಿಯೂ ಪ್ರವೇಶಾತಿಗೆ ಮೊದಲ ಆದ್ಯತೆ ದೊರೆತದ್ದು. ಇಂತಹ ಗೌರವ ಪ್ರೀತಿ ಈ ಶಾಲೆಯಲ್ಲಿ. ಇಂತಹ ಶಾಲೆಯಲ್ಲಿ ನಾವೆಲ್ಲರೂ ಶಿಕ್ಷಣ ಪಡೆದಿರುವುದು ನಮ್ಮೆಲ್ಲರ ಪುಣ್ಯವೇ ಎಂದರೆ ತಪ್ಪಾಗಲಾರದು. ಇಂದು ನಾವೆಲ್ಲರೂ ಇಲ್ಲಿ ಸೇರಿರುವ ಉದ್ದೇಶವೇನೆಂದರೆ, ನಾವು ನಮ್ಮ ಹೈಸ್ಕೂಲ್ ವಿದ್ಯಾಭ್ಯಾಸ ಪೂರ್ಣಗೊಳಿಸಿ 25 ವರ್ಷಗಳು ಸಂದಿದೆ. ಈ ಒಂದು ಸುಸಂದರ್ಭದಲ್ಲಿ ನಾವು ನಮ್ಮ ತಂಡದ ಅಡ್ಮಿನ್ಗಳ ಆಶಯದಂತೆ ನಾವು ಕಲಿತ ಶಾಲೆ ನಮ್ಮ ಹೆಮ್ಮೆ ಕಾರ್ಯಕ್ರಮವನ್ನು ನಾವು ಕಲಿತ ಶಾಲೆಯಲ್ಲಿಯೇ ಹಮ್ಮಿಕೊಂಡು ಈ ಶಾಲೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಿಸುವಂತಹ ಒಂದು ಉತ್ತಮ ಕೆಲಸ ಮಾಡಬೇಕೆಂದು ತೀರ್ಮಾನಿಸಿ ನಮ್ಮ ತಂಡದ ಎಲ್ಲ ಸದಸ್ಯರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಬಹಳ ಖುಷಿಯಿಂದ ಹಮ್ಮಿಕೊಂಡಿದ್ದೇವೆ. ಯಾವುದೇ ಕಾರ್ಯಕ್ರಮವನ್ನು ಹಿರಿಯರ ಆಶೀರ್ವಾದದಿಂದ, ಮಾರ್ಗದರ್ಶನದಿಂದ ಮುಂದೆ ಸಾಗಿದರೆ ಅದಕ್ಕೆ ಯಶಸ್ಸು ಖಂಡಿತ. ಆದುದರಿಂದ ನಮ್ಮ ಕರೆಗೆ ಇಲ್ಲವೆನ್ನದೆ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳುವುದೇ ಖುಷಿಯ ವಿಷಯ. ನಮ್ಮ ಶಿಕ್ಷಕರಾದ ಶ್ರೀಯುತ ಪ್ರಕಾಶ್ ನಾಯಕ್ ಸರ್, ಕನ್ನಡ ಪಂಡಿತರು, ಶ್ರೀಯುತ ಮುರಳೀಧರ್ ಮಾಸ್ಟರ್, ಅಮಿತಾ ಟೀಚರ್, ಶ್ರೀಮತಿ ಸುಕನ್ಯಾ ಟೀಚರ್, ಶ್ರೀಯುತ ಸಂಜೀವಣ್ಣ ಅಂತ ಕರೆಯುವುದು ನಾವು, ಸಂಜೀವಣ್ಣನವರು, ಶ್ರೀಯುತ ಕೃಷ್ಣಪ್ಪಣ್ಣನವರು ವೇದಿಕೆಗೆ ಆಗಮಿಸಬೇಕಾಗಿ ತಂಡದ ಪರವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ಜೀವನ್ ಸೋಮೇಶ್ವರರವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ನಮ್ಮ ತಂಡದ ಪರವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿರುವ ಚಂದ್ರಶೇಖರ್ ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ನಮ್ಮ ತಂಡದ ಪರವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಯಾವುದೇ ಕಾರ್ಯಕ್ರಮದ ಶುಭಾರಂಭವು ಶ್ರೀ ದೇವರನ್ನು ಪ್ರಾರ್ಥಿಸಿ ಅವರ ಆಶೀರ್ವಾದ ಪಡೆದು ಮುಂದುವರಿಯುವುದು ನಮ್ಮ ಸಂಪ್ರದಾಯ. ಈಗ ಆನಂದಾಶ್ರಮ ಶಾಲಾ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನೆ. ಶ್ರೀವಾಣಿ ಕಲ್ಯಾಣಿ ಗುಣಮಣಿ ಲೋಕ ಜನನಿಯ ನಮಿಸುವೆವು. ಶ್ರೀವಾಣಿ ಕಲ್ಯಾಣಿ ಗುಣಮಣಿ ಲೋಕ ಜನನಿಯ ನಮಿಸುವೆವು. ಕೋಕಿಲವಾಣಿ ಪಣಿ ಸಮವೇಣಿ ವೀಣಾ ಪುಸ್ತಕದಾರಿಣಿ. ಕೋಕಿಲವಾಣಿ ಪಣಿ ಸಮವೇಣಿ ವೀಣಾ ಪುಸ್ತಕದಾರಿಣಿ. ಶ್ರೀವಾಣಿ ಕಲ್ಯಾಣಿ ಗುಣಮಣಿ ಲೋಕ ಜನನಿಯ ನಮಿಸುವೆವು. ಶ್ರೀವಾಣಿ ವಿದ್ಯಾಧೀಶ್ವರಿ ವಿಧಿ ಪ್ರಾಣೇಶ್ವರಿ ವರದಾಭಯಕರಿ ಶಂಕರಿ. ವಿದ್ಯಾಧೀಶ್ವರಿ ವಿಧಿ ಪ್ರಾಣೇಶ್ವರಿ ವರದಾಭಯಕರಿ ಶಂಕರಿ. ವಿದ್ಯಾ ಬುದ್ಧಿಗಳನ್ನು ದಿನ ಕರುಣಿಸಿ ಮುದುಕುಮಾರಿಯ ರಕ್ಷಿಪುದು. ವಿದ್ಯಾ ಬುದ್ಧಿಗಳನ್ನು ದಿನ ಕರುಣಿಸಿ ಮುದುಕುಮಾರಿಯ ರಕ್ಷಿಪುದು. ಶ್ರೀವಾಣಿ ಕಲ್ಯಾಣಿ ಗುಣಮಣಿ ಲೋಕ ಜನನಿಯ ನಮಿಸುವೆವು. ಶ್ರೀವಾಣಿ ಮಯೂರ ವಾಹನೆ ಮರಾಳ ಗಮನೆ ಸುರನರ ಕಿನ್ನರ ನುತ ಚರಣೆ. ಮಯೂರ ವಾಹನೆ ಮರಾಳ ಗಮನೆ ಸುರನರ ಕಿನ್ನರ ನುತ ಚರಣೆ. ತೋ
भारति शङ्करि नमोऽस्तुते तोयजनयने सुरचिरवदने भारति शङ्करि नमोऽस्तुते श्रीवाणी कल्याणि गुणमणि लोकजननिये नमिಸುವೆವು श्रीवाणी कल्याणि गुणमणि लोकजननिये नमिಸುವೆವು कोकिलवाणी फणिसमवेणि वीणा पुस्तकधारिणी कोकिलवाणी फणिसमवेणि वीणा पुस्तकधारिणी श्रीवाणी कल्याणि गुणमणि लोकजननिये नमिಸುವೆವು लोकजननिये नमिಸುವೆವು लोकजननिये नमिಸುವೆವು. ಸುಂದರವಾಗಿ ಶ್ರೀದೇವರ ಪ್ರಾರ್ಥನೆ ಸಲ್ಲಿಸಿರುವ ಆನಂದಾಶ್ರಮದ ವಿದ್ಯಾರ್ಥಿನಿಯರಿಗೆ ನಮ್ಮ ತಂಡದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಶ್ರೀದೇವರ ಆಶೀರ್ವಾದ ನಿಮಗೂ ನಮಗೂ ಸದಾ ಇರಲಿ. ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ದೇವರು ನಮ್ಮನ್ನು ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತಿದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿರುವ ಅತಿಥಿಯವರನ್ನು ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಪ್ರಕಾಶ್ ನಾಯ್ಕ್ ಸರ್ ಇವರು ನಮ್ಮ ಕನ್ನಡ ಪಂಡಿತರು. ಇವರು ಪಂಡಿತರೆಂದರೆ ನಮಗೆ ಚಿರಪರಿಚಿತರು. ಸರ್, ನಮ್ಮ ಈ ಕಾರ್ಯಕ್ರಮದ ಮೇಲೆ ಪ್ರೀತಿ ಇಟ್ಟು ಆಗಮಿಸಿದ್ದಕ್ಕೆ ನಮ್ಮ HS 97 ತಂಡದ ಪರವಾಗಿ ನಿಮಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ನಮ್ಮ ತಂಡದ ಅಡ್ಮಿನ್ ರಾದ ತಾರನಾಥ್ ರವರು ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಯುತ ತಾರನಾಥ್ ರೈ ನಮ್ಮ PT ಮಾಸ್ಟರ್, ಇವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ನಮ್ಮ ತಂಡದ ಪರವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸರ್, ರಾದ ದಿವ್ಯಶ್ರೀ ಅವರು ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಥ್ಯಾಂಕ್ ಯು ಟೀಚರ್. ಥ್ಯಾಂಕ್ ಯು ದಿವ್ಯಶ್ರೀ ರೈ. ಇವರು ನಮ್ಮ PT ಮಾಸ್ಟರ್. ಇವರು ನಮ್ಮ ಶಾಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳಿಗೆ ತರಬೇತಿ ನೀಡಿ ಕ್ರೀಡೆಯಲ್ಲಿ ನಮ್ಮ ಶಾಲೆಯನ್ನು ಉತ್ತುಂಗಕ್ಕೆ ಏರಿಸಿದ ಕೀರ್ತಿ ಇವರಿಗೆ ಸಲ್ಲಬೇಕು. ಸರ್, ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿರುವ ನಿಮಗೆ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ನಮ್ಮ ತಂಡದ ಅಡ್ಮಿನ್ ಆದ ಸಂಪತ್ ರವರು ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸಂಪತ್. ಶ್ರೀಯುತ ಸಂಜೀವ ಸೋಮೇಶ್ವರ್ ಅವರು, ಇವರು ನಮ್ಮ ಶಾಲೆಯಲ್ಲಿ ಸಂಜೀವಣ್ಣ ಎಂದೇ ಪರಿಚಿತರು. ನಮ್ಮ ಶಾಲೆಯಲ್ಲಿ ಕ್ಲರ್ಕ್ ಆಗಿದ್ದು ಕಾರ್ಯನಿರ್ವಹಿಸುತ್ತಿದ್ದರು. ಸಂಜೀವಣ್ಣ, ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿರುವ ನಿಮಗೆ ನಮ್ಮ HS 96 ತಂಡದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ನಮ್ಮ ತಂಡದ ಅಡ್ಮಿನ್ ರಾದ ನವೀನ್ ರವರು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಡುತ್ತಿದ್ದೇನೆ. ಥ್ಯಾಂಕ್ ಯು ಸಂಜೀವಣ್ಣ. ಥ್ಯಾಂಕ್ ಯು ನವೀನ್. ಕನ್ನಡ, ಗಣಿತ ಹಾಗೂ ಇಂಗ್ಲಿಷ್ ವಿಷಯಗಳಿಗೆ ಬೋಧನೆ ಮಾಡುತ್ತಿದ್ದವರು. ಟೀಚರ್, ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿರುವ ನಿಮಗೆ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ನಮ್ಮ ತಂಡದ ಅಡ್ಮಿನ್ ರಾದ ಸುನೀತಾರವರು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಯುತ ಕೃಷ್ಣಪ್ಪಣ್ಣನವರು
ನಮ್ಮ ಶಾಲೆಯ ಗುಮಾಸ್ತರಾಗಿದ್ದು ಪ್ರತಿಯೊಂದು ವಿಷಯದಲ್ಲೂ ಶಾಲೆಗೆ ಹಾಗೂ ವಿದ್ಯಾರ್ಥಿಗಳಿಗೆ ತಮ್ಮಿಂದಾದ ಸಹಕಾರವನ್ನು ನೀಡುತ್ತಿದ್ದರು. ಕೃಷ್ಣಪ್ಪಣ್ಣನವರು ಪ್ರತಿಯೊಂದು ವಿಷಯದಲ್ಲೂ ಯಾವುದೇ ಮುಜುಗರವಿಲ್ಲದೆ ಪ್ರತಿಯೊಂದು ವಿದ್ಯಾರ್ಥಿನಿಯರಿಗೆ ಯಾವುದೇ ರೀತಿಯಲ್ಲಿ ಸಹಾಯವನ್ನು ನೀಡುತ್ತಿದ್ದರು. ಕೃಷ್ಣಪ್ಪಣ್ಣನವರಿಗೆ ನಮ್ಮ ತಂಡದ ಅಡ್ಮಿನ್ರಾದ ತಾರಾನಾಥ್ ರವರು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ನಮ್ಮ ಇಂದಿನ ಈ ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ನಡೆಸಲು ಅನುಮತಿ ನೀಡಿರುವಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಗುರುಮೂರ್ತಿ ಸರ್ ಇವರಿಗೆ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ನಮ್ಮ ತಂಡದ ಅಡ್ಮಿನ್ರಾದ ಧನಂಜಯರವರು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಧನಂಜಯ್. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ಜೀವನ್ ಸೋಮೇಶ್ವರ ಇವರು ನಮ್ಮ ಈ ಕಾರ್ಯಕ್ರಮ ನಡೆಸುವ ಬಗ್ಗೆ ತಿಳಿಯಪಡಿಸಿದಾಗ ಎಲ್ಲ ರೀತಿಯಿಂದಲೂ ನಮ್ಮ ಅಡ್ಮಿನ್ರವರಿಗೆ ಮಾರ್ಗದರ್ಶನ ನೀಡಿರುತ್ತಾರೆ. ಸರ್, ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಮಗೆ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅಡ್ಮಿನ್ರಾದ ಗುರುಪ್ರಸಾದ್ ರವರು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಪ್ರಸಾದ್. ಈ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿರುವ ಶ್ರೀಯುತ ಚಂದ್ರಶೇಖರ್ ಯು ಇವರಿಗೆ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ನಮ್ಮ ತಂಡದ ಅಡ್ಮಿನ್ರಾದ ನವೀನ್ ರವರು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನವೀನ್. ಎಲ್ಲ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆದರೆ ನಮ್ಮ ಶೈಕ್ಷಣಿಕ ಅವಧಿಯಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದ ಶ್ರೀಯುತ ಹರಿದಾಸ್ ಸೋಮೇಶ್ವರರವರು ತುಂಬ ಕಟ್ಟುನಿಟ್ಟಿನ ಮುಖ್ಯೋಪಾಧ್ಯಾಯರಾಗಿದ್ದವರು. ಇಂದಿನ ಕಾರ್ಯಕ್ರಮಕ್ಕೆ ಅನಿವಾರ್ಯ ಕಾರಣಗಳಿಂದ ಆಗಮಿಸಿಲ್ಲ, ಆದರೂ ಅವರ ಶುಭ ಹಾರೈಕೆಯನ್ನು ತಿಳಿಸಿದ್ದಾರೆ. ಶ್ರೀಮತಿ ಗೀತಾ ಟೀಚರ್ ಮತ್ತು ಶ್ರೀಮತಿ ಸರೋಜಾ ಟೀಚರ್ ಅವರು ಕೂಡ ಅನಿವಾರ್ಯ ಕಾರಣಗಳಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಬೋಧನೆ ಮಾಡುತ್ತಿದ್ದು, ಕ್ರೀಡೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದು ಹಾಗೂ ಆನಂದಾಶ್ರಮ ಶಾಲೆಯಲ್ಲಿ ಅನೇಕ ಕ್ರೀಡಾಪಟುಗಳನ್ನು ಹುಟ್ಟುಹಾಕಿಸಿ ಅವರಿಗೆ ತರಬೇತಿ ನೀಡಿ ಕ್ರೀಡೆಯಲ್ಲಿ ವಿದ್ಯಾರ್ಥಿಗಳ ಯಶಸ್ಸಿಗೆ ಹಾಗೂ ಶಾಲೆಯ ಯಶಸ್ಸಿಗೆ ಕಾರಣಕರ್ತರಾದ ಹಾಗೂ ಯಕ್ಷಗಾನ ಕರಾವಳಿಯ ಗಂಡುಕಲೆ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ತರಬೇತಿ ನೀಡಿ ಆನಂದಾಶ್ರಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ ನಮ್ಮೆಲ್ಲರ ಪ್ರೀತಿಯ ಜಲಂಧರ್ ರೈ ಸರ್ ಹಾಗೂ ಸಮಾಜಶಾಸ್ತ್ರ, ಇಂಗ್ಲಿಷ್ ವಿಷಯಗಳಲ್ಲಿ ನಮಗೆ ಬೋಧನೆ ಮಾಡುತ್ತಿದ್ದು ತುಂಬ ಶಿಸ್ತಿನ ಟೀಚರ್ ಎಂದೇ ಕರೆಯಲ್ಪಡುತ್ತಿದ್ದ ಶ್ರೀಮತಿ ತಾರಾಮತಿ ಟೀಚರ್ ಇವರಿಬ್ಬರು ಇಂದು ನಮ್ಮೊಂದಿಗಿಲ್ಲ, ಆದರೂ ಅವರ ನೆನಪು ಮಾತ್ರ ಸದಾ ನಮ್ಮೊಂದಿಗಿರುತ್ತದೆ. ನಾವು ಇಂದು ನಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಿದ್ದೇವೆ ಎಂದಾದರೆ ಈ ಎಲ್ಲ ಶಿಕ್ಷಕರ ಪರಿಶ್ರಮ, ಸಹಕಾರ, ಸಹಾಯ, ಶಿಸ್ತು ಹಾಗೂ ನಮ್ಮ ಪೋಷಕರ ಬೆಂಬಲ ಕಾರಣ ಎಂದು ಹೇಳಿಕೊಳ್ಳಲು ಖುಷಿ ಪಡುತ್ತಿದ್ದೇನೆ. ಗುರುಪ್ರಸಾದ್ ರವರು ನಮ್ಮ ತಂಡದ ಕಾರ್ಯವೈಖರಿಗಳ ಬಗ್ಗೆ ಸಂಕ್ಷಿಪ್ತವಾದ ವಿವರಣೆಯನ್ನು ನಿಮ್ಮ ಮುಂದಿಡಲಿದ್ದಾರೆ. ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮ ಪ್ರೀತಿಯ ಅಧ್ಯಾಪಕಿಯರಿಗೆ, ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಜೀವನ್ ಸೋಮೇಶ್ವರ ಇವರಿಗೆ
ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಚಂದ್ರಶೇಖರ್ ಯು ಇವರೇ, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಈ ಶಾಲಾ ಶಿಕ್ಷಕಿಯರೇ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳೇ, ನಮ್ಮ ತಂಡದ ಅಡ್ಮಿನ್ಸ್ ಹಾಗೂ ಸದಸ್ಯರೇ, ವಿದ್ಯಾರ್ಥಿನಿಯರೇ, ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ನಾವು ಇದುವೇ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ 1996-97 ಸಾಲಿನ ಹೈಸ್ಕೂಲ್ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳು ಎಂದು ಹೇಳಲು ಹೆಮ್ಮೆ ಪಡುತ್ತೇವೆ. ನಾವು ಹೈಸ್ಕೂಲ್ ವಿದ್ಯಾಭ್ಯಾಸ ಪೂರ್ತಿಗೊಳಿಸಿ 25 ವರ್ಷಗಳು ಸಂಪೂರ್ಣವಾಗಿರುವಂಥ ಈ ಸುಸಂದರ್ಭದಲ್ಲಿ ನಾವು ಕಲಿತ ಶಾಲೆ ನಮ್ಮ ಹೆಮ್ಮೆ ಎಂಬ ಕಾರ್ಯಕ್ರಮವನ್ನು ನಮ್ಮ ತಂಡದ ಅಡ್ಮಿನ್ಗಳ ಕನಸಿನಂತೆ ಹಾಗೂ ನಮ್ಮ ತಂಡದ ಸಂಪೂರ್ಣ ಸದಸ್ಯರ ಸಹಕಾರದಿಂದ ಇಂದು ಆಯೋಜಿಸುತ್ತೇವೆ. ನಮ್ಮ HS 96-97 ಫ್ರೆಂಡ್ಸ್ ಫಾರ್ ಎವರ್ ಎಂಬ ತಂಡವು ಆರಂಭವಾಗಿ ಸರಿಸುಮಾರು 3 ವರ್ಷಗಳಾಗಿರುತ್ತವೆ. ನಮ್ಮ ತಂಡದ ಮೊದಲನೆಯ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು 2019 ಡಿಸೆಂಬರ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ತದನಂತರ ತಂಡದ ಸದಸ್ಯರ 22 ವರ್ಷಗಳ ಜೀವನಾದಿಯನ್ನು, ಅವರ ಸಾಧನೆಯನ್ನು ಪರಸ್ಪರ ಪರಿಚಯಿಸಲು ಕೂಲ್ ಚಾಟ್ ಎಂಬ ಕಾರ್ಯಕ್ರಮವನ್ನು ನಡೆಸಲಾಯಿತು. ಹಾಗೂ ತಂಡದ ಸದಸ್ಯರ ಮನೋರಂಜನೆಗಾಗಿ ಕೃಷ್ಣವೇಷ ಸ್ಪರ್ಧೆ, ಡ್ಯಾನ್ಸ್ ಸ್ಪರ್ಧೆ, ಕ್ವಿಜ್ ಕಾರ್ಯಕ್ರಮ, ಮಾಸ್ಟರ್ ಶೆಫ್ನಂಥ ಯಶಸ್ವಿ ಕಾರ್ಯಕ್ರಮವನ್ನು ನಡೆಸಲಾಯಿತು. 2020ರಲ್ಲಿ ನಡೆದ ಶಿಕ್ಷಕರ ದಿನಾಚರಣೆಯಂದು ನಮಗೆ ಕಲಿಸಿದ ಶಿಕ್ಷಕಿಯರ ಮನೆಗೆ ಭೇಟಿ ನೀಡಿ ಸನ್ಮಾನಿಸಲಾಯಿತು. 2021ನೇ ಸಾಲಿನ ಶಿಕ್ಷಕರ ದಿನಾಚರಣೆಯಂದು ಮಂಗಳದೇವಿ ದೇವಸ್ಥಾನದ ವಠಾರದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ನಮ್ಮ ಹೃದಯಸ್ಪರ್ಶಿ ಕಾರ್ಯಕ್ರಮಗಳಲ್ಲಿ ಒಂದು. 2021 ಅಕ್ಟೋಬರ್ನಲ್ಲಿ ನಡೆದ ನಮ್ಮ ತಂಡದ ಮಹಾಸಭೆಯಲ್ಲಿ ಅಡ್ಮಿನ್ಗಳಾಗಿ ನಮ್ಮನ್ನು 7 ಮಂದಿಯನ್ನು ಆಯ್ಕೆ ಮಾಡಲಾಯಿತು. ಈ ನಮ್ಮ ಅವಧಿಯಲ್ಲಿ ಇಲ್ಲಿಯೇ ಸಮೀಪದ ಸೋಮೇಶ್ವರ ರಿಸಾರ್ಟ್ನಲ್ಲಿ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮುಂದಕ್ಕೆ ತಂಡದ ಸದಸ್ಯರ ಮನೋರಂಜನೆಗಾಗಿ ಬ್ರಹ್ಮಾವರ ರಿಸಾರ್ಟ್ನಲ್ಲಿ 1 ದಿನದ ಪ್ರವಾಸವನ್ನು ಏರ್ಪಡಿಸಲಾಗಿತ್ತು. ಇತ್ತೀಚೆಗೆ ಕುತ್ತಾರಿನಲ್ಲಿರುವ ಆಶ್ರಮದ ಮಕ್ಕಳಿಗೆ 1 ಹೊತ್ತಿನ ಊಟದ ವ್ಯವಸ್ಥೆಯನ್ನು ನಮ್ಮ ತಂಡದ ಪರವಾಗಿ ಮಾಡಲಾಯಿತು. ಹಾಗೆಯೇ ನಮ್ಮ ತಂಡದ ಸದಸ್ಯರು ಸಂಕಷ್ಟದಲ್ಲಿರುವಾಗ ಅವರಿಗೆ ಎಲ್ಲ ತರಹದ ಸಹಾಯವನ್ನು ನೀಡಲು ನಮ್ಮ ತಂಡದ ಅಡ್ಮಿನ್ಗಳು ಹಾಗೂ ಸದಸ್ಯರು ಸಂಪೂರ್ಣ ಬೆಂಬಲ ನೀಡಿರುವುದು ತುಂಬ ಸಂತಸದ ವಿಷಯವಾಗಿರುತ್ತದೆ. ನಮ್ಮ ಅಡ್ಮಿನ್ಗಳ ಅವಧಿಯಲ್ಲಿ ಇಷ್ಟೊಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿರುತ್ತೇವೆ. ತಂಡದ ಪ್ರತಿಯೊಂದು ಸದಸ್ಯರು ನಮ್ಮೊಂದಿಗೆ ಕೈ ಜೋಡಿಸಿ ಎಲ್ಲ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರುತ್ತಾರೆ. ಇನ್ನು ಮುಂದೆಯೂ ನಮ್ಮ ತಂಡದ ಸದಸ್ಯರು ಇದೇ ರೀತಿ ಸಹಕಾರವನ್ನು ನೀಡಿ ಯಶಸ್ಸಿಗೆ ಕಾರಣರಾಗಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇಂದಿನ ಕಾರ್ಯಕ್ರಮಕ್ಕೆ ಊಟದ ವ್ಯವಸ್ಥೆಯನ್ನು ಮಂಗಳದೇವಿ ದೇವಸ್ಥಾನದಿಂದ ಮಾಡಲಾಗಿದೆ. ಇದು ನಮ್ಮ ಕಾರ್ಯಕ್ರಮಕ್ಕೆ ಮಂಗಳಾಂಬೆ ಅನುಗ್ರಹ ಎಂದು ತಿಳಿದು ಪ್ರಸಾದ ರೂಪದಲ್ಲಿ ಸ್ವೀಕರಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ. ಇಂದಿನ ಕಾರ್ಯಕ್ರಮದಂತೆ ಮುಂದೆಯೂ ನಾವು ಕಲಿತ ಶಾಲೆಯ ಸೇವೆ ಮಾಡಲು ದೇವರು ನಮಗೆ ಅನುಗ್ರಹಿಸಲಿ ಎಂದು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಗುರುಪ್ರಸಾದ್. ಬಹಳ ಸಂಕ್ಷಿಪ್ತವಾಗಿ ನಮ್ಮ ತಂಡದ ಕಾರ್ಯವೈಖರಿಗಳ ವಿವರಣೆಯನ್ನು ನೀಡಿದ್ದೀರಾ. ಥ್ಯಾಂಕ್ ಯು. ಈಗ ನಮ್ಮ HS 96-97 ಫ್ರೆಂಡ್ಸ್ ಫಾರ್ ಎವರ್ ತಂಡದ ಬಗ್ಗೆ ಅತಿಥಿಗಳ ಅನಿಸಿಕೆ. ಶ್ರೀಯುತ ಪ್ರಕಾಶ್ ಸರ್ ತಮ್ಮ ಅನಿಸಿಕೆಗಳನ್ನು ಹೇಳಬೇಕಾಗಿ ಕೇಳಿಕೊಳ್ತಿದ್ದೇನೆ. ಇವತ್ತಿನ ಮೊದಲ ಅನಿಸಿಕೆಯನ್ನು ನಾನು ಹೇಳಬೇಕು ಅಂತ ಹೇಳಿದರೆ, ನಾನು ಅಧ್ಯಾಪಕನಾಗಿರುವಾಗ ಶಾಲೆಯಲ್ಲಿ ಕುಳಿತ ಹಾಗೆ ಕಾಣ್ತಾ ಇದೆ. ಯಾಕೆಂದರೆ ಮಕ್ಕಳ ಸಂಖ್ಯೆ ಸ್ವಲ್ಪ ತುಸು ಕಡಿಮೆ ಇದ್ದರೂ ಕೂಡ ಈ ಭವನದ ಮುಕ್ಕಾಲು ಪಾಲು ಮಕ್ಕಳು ಕೂತ್ಕೊಂಡಿದ್ದಾಗ ಕಾಣಿಸ್ತಾ ಇದೆ. ಅಂದರೆ ಕುರ್ಚಿ ಮೇಲೆ ಕುಳಿತಿದ್ದರಿಂದ ಅಷ್ಟು ಕಾಣಿಸ್ತಾ ಇದೆ. ನಮ್ಮ ಕಾಲದಲ್ಲಿ ಮಕ್ಕಳು ಅಂತ ಹೇಳಿದ್ರೆ ನೆಲದ ಮೇಲೆ ಕೂತ್ಕೊಳ್ತಾ ಇದ್ರು, ಹಿಂದಿನ ಬಾಗಿಲದವರೆಗೆ ಹೋಗ್ತಾ ಇತ್ತು. ಒಂದೊಂದು ಕ್ಲಾಸ್ನಲ್ಲಿ 65-70 ಮಕ್ಕಳು, SSLC ಕ್ಲಾಸ್ನಲ್ಲಿ 79-80ರವರೆಗೂ ಇತ್ತು. ಇವತ್ತು ಒಂದು ಬಹಳ ನಾವು ಕಲಿತ ಶಾಲೆ ನಮಗೆ ಹೆಮ್ಮೆ ಅಂತ ಹಾಕಿದ್ದು ನಮ್ಮ ಹಳೆ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ನಿವೃತ್ತರಾದ ನಮ್ಮೆಲ್ಲರಿಗೂ ಅದು ಹೆಮ್ಮೆಯೇ. ನಾನು ಪ್ರಪ್ರಥಮವಾಗಿ ಈ ಶಾಲೆಗೆ ನೇಮಕವಾದಾಗ ನಮ್ಮ ಹಿತ ಸಂಬಂಧಿಕರಾದಂತಹ ಒಬ್ಬ ಅಧಿಕಾರಿ ಹೇಳಿದರು, ನೋಡಪ್ಪ, ನಿನಗೆ ಈಗ 3 ಶಾಲೆಯಲ್ಲಿ ಕೆಲಸ ಸಿಕ್ಕಿದೆ. ನನಗೆ ಒಂದೇ ಸಲಕ್ಕೆ 3 ಶಾಲೆಯಲ್ಲಿ, ಒಂದು ಆನಂದಾಶ್ರಮ ಪ್ರೌಢಶಾಲೆ, ಒಂದು ಲಿಟಲ್ ಫ್ಲವರ್ ಗರ್ಲ್ಸ್ ಹೈಸ್ಕೂಲ್ ಕಿನ್ನಿಗೋಳಿ, ಇನ್ನೊಂದು ಪದ್ವಾ ಹೈಸ್ಕೂಲ್. ಆವಾಗ ಅವರು ಹೇಳಿದ್ದು ಒಂದೇ ಮಾತು, ನಿನಗೆ ಬೇಕಾದ ಶಾಲೆಯನ್ನು ಆರಿಸಿಕೋ. ಆದರೆ ನನಗೆ ಕೆಲಸ ಕೊಡಿಸಿದವರು ಅವರು, ಯಾವ ಶಾಲೆಯನ್ನು ಬೇಕಾದರೂ ಆರಿಸಿಕೋ,
ಆದರೆ ನನ್ನ ಅನಿಸಿಕೆಯ ಪ್ರಕಾರ ಆನಂದಾಶ್ರಮ ಪ್ರೌಢಶಾಲೆಯೇ ಬಹಳ ಸುಯೋಗ್ಯ ಅಂತ ಹೇಳಿದರು. ಅದಕ್ಕೆ ಕಾರಣವನ್ನು ಕೂಡ ಕೊಟ್ಟರು. ಅದು ಪ್ರಖ್ಯಾತವಾದಂಥ ಶಾಲೆ. ಶಿಸ್ತಿಗೆ ನಾನು ಬರುವ ಮೊದಲೇ ಶಿಸ್ತಿಗೆ ಪ್ರಖ್ಯಾತವಾದಂಥ ಶಾಲೆ. ಅದು ಸಾರಸ್ವತ್ ಎಜುಕೇಷನ್ ಸೊಸೈಟಿ ನಡೆಸುವಂತಹ ಪ್ರೌಢಶಾಲೆಯಾಗಿದ್ದು ಬಹಳ ಅತ್ಯುತ್ತಮವಾದಂತಹ ಆಡಳಿತ ಇದೆ ಅಂತ ಹೇಳಿದರು. ನಾನು ಬಂದದ್ದು ಗೋಕರ್ಣ ಗ್ರಾಮ ಪಂಚಾಯತ್ ಒಳಪಟ್ಟಂತಹ ಪ್ರದೇಶದಿಂದ. ಅಲ್ಲಿ ಆನಂದಾಶ್ರಮ ಪ್ರೌಢಶಾಲೆ ಬಂಕಿಕೋಡ್ಲ, ಸೂರಂ ಎಕ್ಕುಂಡಿ, ಕೆಲವ ಸಾಹಿತಿಗಳಿಗಾದರೂ ಗೊತ್ತಿರಬಹುದು. ಅಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದಂಥ ಸಮಯ. ಆನಂದಾಶ್ರಮ ಪ್ರೌಢಶಾಲೆ ನಮ್ಮ ಶಾಲೆ ಅಲ್ಲ, ಅದು ನಾನು ಕಲಿತದ್ದು ಬೇರೆ ಶಾಲೆಯಲ್ಲಿ, ನಮ್ಮ ನೇಬರ್ಸ್ದು. ಆನಂದಾಶ್ರಮ ಪ್ರೌಢಶಾಲೆ ಬಂಕಿಕೋಡ್ಲ ಅಂದರೆ ಅಲ್ಲಿಯ ಅಡ್ಮಿನಿಸ್ಟ್ರೇಷನ್ ಕೂಡ ನಡೆಸುವವರು ಈ ಸಾರಸ್ವತ್ ಸಮಾಜ ಆಗಿತ್ತು. ಅವರಲ್ಲಿ ಶಿಸ್ತು, ಸಮಯ, ಸಂಯಮ, ಗುಣ, ನಡತೆ, ಆಚಾರ, ವಿಚಾರ ಅಲ್ಲಿ ಹೇಗಿತ್ತು ಇಲ್ಲಿಯೂ ಹಾಗೆ ಇತ್ತು. ನಾನು ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಅನಂತ ಕೃಷ್ಣರಾವ್ ಅಂತ ಮುಖ್ಯೋಪಾಧ್ಯಾಯರಾಗಿದ್ದರು. ಅವರು ಶಿಸ್ತಿನ ಸಿಪಾಯಿ. ಯಾವುದೇ ವಿಷಯದಲ್ಲಿಯೂ ತಾರತಮ್ಯ ಇಲ್ಲ, ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ಕಾಣುವಂತಹ ಮುಖ್ಯೋಪಾಧ್ಯಾಯರಾಗಿದ್ದರು. ಅವರನ್ನು ನಾನು ಕೊನೆ ಉಸಿರು ಎಳೆಯುವ ತನಕವೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮುಖ್ಯೋಪಾಧ್ಯಾಯರ ಕೈಯಲ್ಲಿ, ಅವರ ಆಡಳಿತದಲ್ಲಿ ನಾವು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದವರಿಗೆ ಯಾರ ಹತ್ತಿರವೂ ಕೆಲಸ ಮಾಡಲಿಕ್ಕೆ ಕಷ್ಟ ಆಗಲಿಕ್ಕಿಲ್ಲ. ಆದರೆ ಈ ಒಂದೇ ಒಂದು ಮುಖ್ಯವಾದಂತಹ ವಿಷಯವನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಆನಂದಾಶ್ರಮ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳು ಅನುಕರಣೀಯ ಪ್ರವೃತ್ತಿಯನ್ನು ಹೊಂದಿದವರು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನನ್ನ ಶಾಲೆ ಅಂತ ನಾನು ಹೊಗಳುವುದಲ್ಲ, ಯಾವ ಒಂದು ಶಾಲೆಯೂ ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂದಿನಿಂದ ಇಂದಿನವರೆಗೂ ಹಾಗೆ ಇದೆ. ಅಷ್ಟೇ ಅಲ್ಲದೆ ಈ ಪ್ರೌಢಶಾಲೆಯಲ್ಲಿ ಆಗಿ ಹೋದಂತಹ ಈ ಹಳೆ ವಿದ್ಯಾರ್ಥಿಗಳು ಶಾಲೆಯ ಮೇಲೆ, ಅಧ್ಯಾಪಕರ ಮೇಲೆ ಯಾವ ರೀತಿಯ ಒಲುಮೆ, ಪ್ರೀತಿ ಇಟ್ಟುಕೊಂಡಿದ್ದಾರೆ ಎನ್ನುವಂಥದ್ದನ್ನು ಗಮನಿಸಿದರೆ ಗೊತ್ತಾಗ್ತದೆ. ಎಷ್ಟೋ ಮಂದಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಿಕ್ಷಕರಾಗಿ, ಮುಖ್ಯೋಪಾಧ್ಯಾಯರಾಗಿ ನಿವೃತ್ತರಾಗಿದ್ದಾರೆ. ಅದು ನಿಮ್ಮೆಲ್ಲರಿಗೂ ಗೊತ್ತು. ಆದರೆ ಈ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ನಿವೃತ್ತರಾದಂಥವರಿಗೆ 25 ವರ್ಷ ಕಳೆದಂತಹ ಮುಖ್ಯೋಪಾಧ್ಯಾಯರು ಕೂಡ ಇದ್ದಾರೆ. ಅಂಥವರನ್ನು ಕೂಡ ಗುರುತಿಸುವಿಕೆಯನ್ನು ನೋಡಿದರೆ ಬಹಳ ಆಶ್ಚರ್ಯ ಆಗ್ತದೆ. ಈ ಒಳ್ಳೆಯ ಗುಣವನ್ನು ನಮ್ಮ ಹಿಂದುಗಡೆ ಕುಳಿತಂತಹ ಈ ಎಳೆಯ ಮಕ್ಕಳು, ಅಂದರೆ ಅನುಕರಣೀಯ ಪ್ರವೃತ್ತಿಯಿಂದ ಮುಂದೆ ಬರುವಂಥವರು ಮಕ್ಕಳು ಅಂತ ಹೇಳಿದ್ರೆ ಯಾರು ಹುಟ್ಟುವಾಗಲೇ ಯಾವುದನ್ನು ಕಲಿತುಕೊಂಡು ಬಂದವರಲ್ಲ. ನಮ್ಮಂತಹ ದೊಡ್ಡವರು ಏನೇನು ಮಾಡ್ತೇವೆಯೋ, ಏನೇನು ಹೇಳ್ತೇವೆಯೋ ಅದನ್ನೇ ಕೇಳಿಕೊಂಡು, ಅದನ್ನೇ ನೋಡಿಕೊಂಡು ಮಾಡುವಂಥದ್ದು. ಈ ದೊಡ್ಡ ಹಳೆಯ ವಿದ್ಯಾರ್ಥಿಗಳು ಈ ಯಾವ ರೀತಿ ಇದ್ದಾರೋ ಅದನ್ನೇ ನಿಮ್ಮ ಜೀವನದಲ್ಲಿ ಅನುಕರಿಸಿಕೊಳ್ಬೇಕು. ನನ್ನ ಒಬ್ಬ ಹಳೆಯ ವಿದ್ಯಾರ್ಥಿ ನನಗೆ ಒಂದು ಪ್ರೇರಕ ಶಕ್ತಿಯಾಗಿದ್ದಂಥ ಮೊನ್ನೆ ಅದು ಬೇರೆ ಯಾರಲ್ಲ, ಪ್ರವೀಣ್ ಕುಮಾರ್ ಶೆಟ್ಟಿ. ಅವರ ಸ್ಟೇಟಸ್ ನೋಡುವಾಗ ಈಗಲೂ ಮೈ ಜುಮ್ ಅಂತ ಇದೆ. ಅವರ ಸ್ಟೇಟಸ್ ನೋಡುವಾಗ ಅವರು ಇಷ್ಟು ಸಣ್ಣ ಪ್ರಾಯದಲ್ಲಿಯೇ ಆ ಒಂದು ಸದ್ಭಾವನೆ ಮೂಡಿದೆ, ತಾನು ಕಣ್ಣ ಕೊನೆಗಾಲದಲ್ಲಿ ಕೊಡಬೇಕು ಅಂತ. ಅದರಿಂದ ನಾನು ಪ್ರೇರಣೆ ಹೊಂದಿ ನಾನು ಅವರಿಗೆ ಫೋನ್ ಮಾಡಿದೆ. ಏನಪ್ಪ ಅದು ಹೇಗೆ ಮಾಡೋದು, ಏನು ಎಲ್ಲ ಕಥೆಯನ್ನು ಕೇಳಿದೆ. ಅವರು ಒಂದು ಹನಿ ಬೇಸರಗೊಳ್ಳದೆ ಎಲ್ಲವನ್ನು ನನಗೆ ವಿವರವಾಗಿ ತಿಳಿಸಿ ನನ್ನ ಕಣ್ಣನ್ನು ಕೂಡ ಕೊಡುವಂತಹ ಪ್ರೇರಕ ಶಕ್ತಿಯಾಗಿ ನನ್ನ ಎದುರು ನಿಂತರು. ನಾನು ಕೂಡ ಕಣ್ಣನ್ನು ರಿಜಿಸ್ಟರ್ ಮಾಡಿದೆ. ಇದಕ್ಕೆ ನಾನು ಬೃಹದಾಕಾರವಾದಂತಹ ಧನ್ಯವಾದವನ್ನು ಪ್ರವೀಣ್ ಕುಮಾರ್ ಶೆಟ್ಟಿ ಅವರಿಗೆ ಸಲ್ಲಿಸಿದರೆ ತಪ್ಪಾಗಲಾರದು. ನನ್ನ ಶಿಷ್ಯನೇ ಆಗಿರಬಹುದು, ಎಷ್ಟೇ ಎಳೆಯ ಮಕ್ಕಳೇ ಆಗಿರಲಿ, ಯಾರೇ ಆಗಿರಲಿ,
ಯಾರೇ ಆಗಿರಲಿ ಅವರು ಇರುವಂತಹ ಒಳ್ಳೆಯ ಗುಣಗಳನ್ನು ನಾವು ಅನುಕರಿಸಬೇಕು. ಇಲ್ಲಿ ಇನ್ನು ವಿದ್ಯಾರ್ಥಿಗಳ ಮಟ್ಟಿಗೆ ಹೇಳುವುದಾದರೆ, ನೀವೆಲ್ಲ ಇಲ್ಲಿ ಕೊಡ್ತಿದ್ದೀರಿ, ನೀವೆಲ್ಲ ಇಂತಹ ಆನಂದಾಶ್ರಮ ಪ್ರೌಢಶಾಲೆಯ ಪುಣ್ಯ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಮಾಡಿ ಇಂದಿನ ವಿದ್ಯಾರ್ಥಿಗಳು ಯಾವ ರೀತಿ ಶಿಕ್ಷಕರನ್ನು ಗುರುತಿಸ್ತಾರೋ ಅದೇ ರೀತಿ ಗುರುತಿಸಬೇಕು. ಅದೇ ರೀತಿ ಶಾಲೆಯನ್ನು ನೀವು ಪ್ರೀತಿಸಬೇಕು. ಶಾಲೆಗೆ ನಿಮಗೆ ಅನುಕೂಲ ಆದರೆ ಶಾಲೆಗೆ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಮಾಡಬೇಕು. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನನ್ನ ಆತ್ಮೀಯ ಶಿಷ್ಯರಲ್ಲೇ ಈಗ ನೋಡಿ 84-85 ವಿದ್ಯಾರ್ಥಿ ಜೋಸೆಫ್ ಬೆರ್ನಾರ್ಡ್ ಅವರು ಓಮನ್ ಕತಾರ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈಗಲೂ ಕೂಡ ಫೋನ್ ಬಂದಿದೆ. ಅವರು ಯಾವ ರೀತಿಯ ಮನುಷ್ಯ ಅಂತ ಹೇಳಿದರೆ, ಜಾತಿ ಮತ ಧರ್ಮದ ಭೇದ ಭಾವ ನಮಗಿಲ್ಲ. ಅವರೊಬ್ಬ ಕ್ರಿಶ್ಚಿಯನ್ ಬಂಧುವಾಗಿದ್ದರೂ ಕೂಡ ನಮ್ಮ ಆನಂದಾಶ್ರಮ ಪ್ರೌಢಶಾಲೆಯ ಬಗ್ಗೆ ಅವರಿಗೆ ಎಲ್ಲಿಲ್ಲದಂತಹ ಪ್ರೀತಿ. ಒಮ್ಮೆ ಅವರು ಶಾಲೆಗೆ ಬಂದಾವಾಗ ನನ್ನನ್ನು ಮೀಟಾಯಿದ್ರು, ಮನೆಗೆ ಬಂದರು, ಮೀಟಾಗಿ ಹೋದರು, ಹೇಳಿದರು, ಸರ್ ಈಗ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ನಮ್ಮ ಬ್ಯಾಚಿನ ಒಬ್ಬ ಹುಡುಗ ರಿಸ್ಟ್ ಬೋನ್ ಇಲ್ಲಿ ಫ್ರ್ಯಾಕ್ಚರ್ ಆಗಿದೆ. ಈ ಅವರ ಸ್ಥಿತಿಗತಿ ಏನು ಅಂತ ಗೊತ್ತಿಲ್ಲ. ನಿಮಗೆ ಅವನ ಹೆಸರು ಹೇಳಿದ್ರೆ ಗೊತ್ತಾಗ್ತದೆ. ತಿಲಕ್ ರಾಜ್ ಶೆಟ್ಟಿ ಕಡಾ, ನಿಮಗೆ ಬಹಳಷ್ಟು ಮಂದಿಗೆ ಗೊತ್ತಿರ್ಬೋದು. ತಿಲಕ್ ರಾಜ್ ಕಡಾ ಅವ ನನ್ನ ಹತ್ರ ಹೇಳ್ತಿದ್ದ, ನನಗೆ ತಿಲಕ್ ರಾಜ್ ಖಾದರ್ ಅಂತ ಕರೀತಾ ಇದ್ದರು ಕೆಲವರು ಅಂತ ತಮಾಷೆಗೆ. ತಿಲಕ್ ರಾಜ್ ಕಡಾ ಅವನ ಈ ರಿಸ್ಟ್ ಬೋನ್ ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು. ಅದಕ್ಕಾಗಿ ಅವನಿಗೆ ಆಪರೇಷನ್ನಿಗೆ ಹಣ ಬೇಕಾಗಬಹುದು ಎನ್ನುವ ದೃಷ್ಟಿಯಿಂದ ಅವರ ಅಡ್ಮಿನ್ ಎಲ್ಲ ಸೇರಿ ಏನು ಮಾಡಿದರು, ಕಳಿಸಿದರು ಸ್ವಲ್ಪ ಸಹಾಯ ಮಾಡಲಿಕ್ಕೆ. ನಾವು ಅವ್ರ ಮನೆಗೆ ಹೋಗಿ, ನಾನು ಹೋಗಿದ್ದೆ, ನನ್ನನ್ನು ಕರ್ಕೊಂಡು ಹೋಗಿದ್ದರು, ನಾನು ಹೋಗಿದ್ದೆ. ಆವಾಗ ವೈದ್ಯರ ಸಲಹೆಯ ಪ್ರಕಾರ ಒಂದು 20-22 ಸಾವಿರ ರೂಪಾಯಿ ಬೇಕಾಗಬಹುದು ಎನ್ನುವಂಥದ್ದಿತ್ತು. ಆದರೆ ಕಲೆಕ್ಷನ್ ಆದದ್ದು 40+ 40 ಮೇಲೆ, 43-42 ಎಕ್ಸಾಕ್ಟ್ ನನಗೆ ಗೊತ್ತಿಲ್ಲ. ನಾನು ಅವರ ಅಡ್ಮಿನ್ನೂ ಅಲ್ಲ, ನಾನೊಬ್ಬ ಅವರ ಶಿಕ್ಷಕ ಅಷ್ಟೇ. ಸರಿ, ನಾನು ಹೋಗಿದ್ದೆ, ಅದನ್ನು ಕೊಡುವ ಸರ್, ಎಷ್ಟು ಕೊಡುವ, ಹಾಗೆ ಹೀಗೆ ಮಾತಾಡಿ 25ವರೆಗೆ ಕೊಡುವ ಅಂತ ಆಯಿತು. ಕೊನೆಗೆ ಈಗ ಕಲೆಕ್ಷನ್ ಆದಂತಹ ಪೂರ್ತಿ ಹಣವನ್ನು ಕೂಡ ಕೊಟ್ಟಿದ್ದಾರೆ, 40+ ಕೊಟ್ಟಿದ್ದಾರೆ. ಈಗ ಅವರು ಚೆನ್ನಾಗಿ ರಿಕವರಿಯಾಗಿ ಚೆನ್ನಾಗಿದ್ದಾರೆ. ಅಂದರೆ ಈ ಮಕ್ಕಳಲ್ಲಿ ಸಹಪಾಠಿಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ಎನ್ನುವಂತಹ ಸದ್ಭಾವನೆ ಎಷ್ಟಿದೆ ನೋಡಿ. ಮಕ್ಕಳೇ, ನೀವು ಕೂಡ ಇನ್ನು ಮುಂದಿನ ಜೀವನದಲ್ಲಿ ನಿಮ್ಮಿಂದ ಕೈಲಾದಷ್ಟು ಬಡವರಿಗೆ, ದೀನದಲಿತರಿಗೆ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಬೇಕು, ಸಹಾಯವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಅದೇ 84-85 ಇಸ್ವಿಯ ಈ ಜೋಸೆಫ್ ಬರ್ನಾರ್ಡ್ ಅಂತ ಹೇಳಿದ್ನಲ್ಲ, ಅವರು ಶಾಲೆಗೆ ಏನಾದರೂ ಕೊಡಬೇಕಲ್ಲ ಸರ್, ನನ್ನ ಹತ್ರ ಎಲ್ಲ ವಿಚಾರ ವಿನಿಮಯ ಮಾಡ್ತಿದ್ದು. ಯಾಕೋ ನಾನಂದ್ರೆ ಅವರಿಗೆ ಭಾಳ ಪ್ರೀತಿ. ಸರ್ ಏನಾದರೂ ಮಾಡಬೇಕಲ್ಲ, ಅದಕ್ಕೆ ಪದ್ಮನಾಭ, ಈ ಶಾರದಾ ಪ್ರಸಾದಿನಿ, ಪ್ರತಿಭಾ ಶೆಟ್ಟಿ ಇವರೆಲ್ಲ ಸೇರಿಕೊಂಡು ನಾವು ಮೀಟಿಂಗ್ ಮಾಡಿ, ಅವರು ನಮ್ಮ ಮುಖ್ಯೋಪಾಧ್ಯಾಯರು ಇಟ್ಟಂತಹ ಬೇಡಿಕೆ ಸ್ವಲ್ಪ ಗುರುತರವಾಗಿತ್ತು. ಅಂದರೆ ಶಾಲೆಗೆ ಇಡೀ ಪೇಂಟಿಂಗ್ ಮಾಡಬೇಕು ಅಂತ. ಅದಕ್ಕೆ ಕೊಟೇಶನ್ ಎಲ್ಲವನ್ನೂ ತಗೊಂಡ್ರು. ಅದಕ್ಕೆ ಎಷ್ಟು ಆಯಿತು ಗೊತ್ತಾ? 5 ಲಕ್ಷಕ್ಕಿಂತ ಹೆಚ್ಚು, 6 ಲಕ್ಷದವರೆಗೆ. ಅದು ಕಷ್ಟ ಸಾಧ್ಯ. ಏನು ಕಾಂಟ್ರಿಬ್ಯೂಷನ್ ಪಡಿಬಹುದು ಅಂದರೆ ಯಾರಿಂದ ಅಂತೂ ಅದು ಕಷ್ಟ ಸಾಧ್ಯ. ಮತ್ತೇನು ಕೊಡ್ಬೋದು ಸರ್ ಕೇಳಿದವಾಗ, ಇನ್ವರ್ಟರ್ ಒಂದು ಇದ್ದರೆ ಒಳ್ಳೆಯದು ಅಂತ ಹೇಳಿದ್ರಂತೆ, ನನಗೆ ಗೊತ್ತಿಲ್ಲ. ಆಯಿತು, ಅದನ್ನು ಕೊಡುವ. ಅವರು ಅಲ್ಲೇ ಇದ್ದುಕೊಂಡು ವ್ಯವಸ್ಥೆ ಮಾಡಿದರು. 26,500 ರೂಪಾಯಿನ ಇನ್ವರ್ಟರನ್ನು ಕೊಟ್ಟರು. ನಾನು ಈ ಹೊತ್ತು ಮುಖ್ಯೋಪಾಧ್ಯಾಯ ಗುರುಮೂರ್ತಿಯವರ ಸಹಮತದಂತೆ ಇವತ್ತು ಅದನ್ನು ಅವರಿಗೆ
ಶಾಲೆಗೆ ಹ್ಯಾಂಡ್ ಓವರ್ ಮಾಡಿದ್ದೇವೆ. ಈ ಹೊತ್ತು 10:30 ಸುಮಾರಿಗೆ 10:30-11 ಗಂಟೆ ಸುಮಾರಿಗೆ ಹ್ಯಾಂಡ್ ಓವರ್ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ನಾನು ಇವತ್ತು ಈ ನಮ್ಮ 84-85ರ ವಿದ್ಯಾರ್ಥಿ ಜೋಸೆಫ್ ಬರ್ನಾರ್ಡರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಬಹಳಷ್ಟು ಮಂದಿ ಬಹಳ ರೀತಿಯಲ್ಲಿ ಸಹಾಯ ಮಾಡಬೇಕೆನ್ನುವಂಥ ಮನಸ್ಸಿದೆ, ಆದರೆ ದಾರಿ ಗೊತ್ತಿಲ್ಲ ಪಾಪ. ಅವರಿಗೆ ದಾರಿ ತೋರಿಸ್ಬೇಕು ಹಿರಿಯರಾದಂತಹ ನೀವೆಲ್ಲರೂ. ಆವಾಗ ಅವರು ಇಂತಹ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಈಗ ನೋಡಿ, ಮತ್ತೊಂದು ಈ ಭಾಷಣವನ್ನು ಕೇಳಲಿಕ್ಕೆ ನಮ್ಮ ಹಿಂದೆ ಕುಳಿತಂತಹ ಮಕ್ಕಳಿಗೆ ಏನೂ ಆಸೆ ಆಕಾಂಕ್ಷೆ ಇಲ್ಲ. ಅವರಿಗೆ ಈ ಸಭೆ ಮುಗಿದ್ರೆ ಸಾಕು ನೋಡಿ. ನಾವು ಕೂಡ ಹಾಗೆ ಆಗಿದ್ದು. ಅದಕ್ಕಾಗಿ ನಾನು ಇನ್ನೇನು ಹೆಚ್ಚಿಗೆ ಮಾತನಾಡೋದಿಲ್ಲ. ನಾನು ಇಲ್ಲಿಗೆ ಮುಗಿಸ್ತೇನೆ. ಇನ್ನು ಅತಿರಥ ಮಹಾರಾಜರು ಭಾಷಣಕಾರರಿದ್ದಾರೆ, ಅವರು ಮಾತನಾಡಲಿಕ್ಕಿದೆ. ಇಷ್ಟಕ್ಕೆ ನಾನು ನಿಲ್ಲಿಸಿ ಸಸ್ನೇಹ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಾಡಬೇಕು. ಸಾಮಾನ್ಯವಾಗಿ 10ನೇ ತರಗತಿಯ ಸೆಂಡ್ ಆಫ್ ವಿದಾಯ ಕೂಟದ ಸಮಯದಲ್ಲಿ ನಾನು ಯಾವಾಗಲೂ ಹೇಳುವುದಿದೆ, ನೀವು ಮುಂದೆ ಹೋಗಿ ಶಾಲೆಗೆ, ನಮಗೆ ಸಮಾಜದಲ್ಲಿ ನಿಮ್ಮನ್ನು ಗುರುತಿಸುವಂಥ, ಇವರು ಆನಂದಾಶ್ರಮ ಶಾಲೆಯ ವಿದ್ಯಾರ್ಥಿಗಳು ಎಂದು ನಿಮ್ಮನ್ನು ಗುರುತಿಸುವ ಹಾಗೆ ನೀವು ಮಾಡಬೇಕು. ಅಂತಹ ಸೇವೆ ಶಾಲೆಗೆ ನಿಮ್ಮಿಂದ ಆಗಬೇಕು ಅಂತ ಅದನ್ನು ಇವತ್ತು 96-97 ಬ್ಯಾಚ್ನ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಹಿಂದೆ ಕೂಡ ಅನೇಕ ವಿದ್ಯಾರ್ಥಿಗಳು ಶಾಲೆಗೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಎಂಬುದನ್ನು ಈಗ ನಮ್ಮ ಪ್ರಕಾಶ್ ನಾಯಕ್ ಸರ್ ಅವರು ಮಾತಾಡಿದ್ರಲ್ಲಿ ನಾವು ಕಂಡುಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಈ 96-97 ಬ್ಯಾಚಿನ ವಿದ್ಯಾರ್ಥಿಗಳನ್ನು ನಾನು ಅಭಿಮಾನಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇನೆ. ಹಾಗೆಯೇ ಇಂದಿನ ವಿದ್ಯಾರ್ಥಿಗಳು, ಮುಂದೆ ಹಳೆಯ ವಿದ್ಯಾರ್ಥಿಗಳಾಗುವವರು, ನೀವು ಕೂಡ ಈ ರೀತಿಯ ಮಾನವೀಯ ಸ್ಪಂದನೆಯನ್ನು ನಿಮ್ಮಲ್ಲಿ ಮೂಡಿಸಿಕೊಳ್ಳಬೇಕು. ಹಾಗೂ ಶಾಲಾ ಶಿಕ್ಷಕರಿಗೆ, ನಿಮಗೆ ಕಲಿಸಿದ ಶಾಲೆಗೆ ಹಾಗೂ ಶಿಕ್ಷಕರಿಗೆ ಒಂದು ರೀತಿಯ ಸಾಮಾಜಿಕ ಅವರಿಗೆ, ಅವರ ಮನಸ್ಸಿಗೆ ಸಂತೋಷವನ್ನು ನೀಡುವಂತಹ ಕೆಲಸವನ್ನು ಮಾಡಬೇಕು. ಅದಕ್ಕೆ ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಇಂದು ಈ ಕಾರ್ಯಕ್ರಮವನ್ನು ಆಯೋಜಿಸಿದವರು ಸಮವಸ್ತ್ರ ವಿತರಣೆ ಆಯೋಜನಾ ಕಾರ್ಯಕ್ರಮ ಅಂತ ಹೇಳಿದ್ದಾರೆ. ಇದು ಸಮವಸ್ತ್ರ ವಿತರಣೆ ಅಂತ ಹೇಳುವಾಗ ಹಲವು ವರ್ಷಗಳ ಕಾಲ ಶ್ರೀಯುತ ಜಗದೀಶ್ ಕೋಟ್ಯಾನ್ರವರು ಇಲ್ಲಿ ಸಮವಸ್ತ್ರ ವಿತರಣೆ ಮಾಡಿದ್ದು ನನಗೆ ನೆನಪಿಗಿದೆ. ಈ ಸಂದರ್ಭದಲ್ಲಿ ಅವರನ್ನು ನಾವು ನೆನಪಿಸಿಕೊಳ್ಬೇಕು. ಹಾಗೆಯೇ ಆ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜಿಸಿದ್ದವರು ನಮ್ಮ ದಿವಂಗತ ತಾರಾಮತಿ ಟೀಚರ್ ಅವರು ಕೂಡ ಇವತ್ತು ನಮಗೆ ನೆನಪಿಗೆ ಬರುತ್ತಾರೆ. ಒಟ್ಟಿನಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜಿತವಾಗಿದೆ. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘ ಆಗಲೇ ಹೇಳಿದ ಹಾಗೆ ಬಹಳ ಪ್ರಬಲವಾದ ಹಳೆ ವಿದ್ಯಾರ್ಥಿ ಸಂಘ. ಬೇರೆ ಬೇರೆ ಬ್ಯಾಚ್ನ ಮಕ್ಕಳು ಎಲ್ಲರೂ ಸೇರಿದರೆ ಅದು ಇನ್ನೂ ಬಲಶಾಲಿಯಾಗಬಹುದು. ಆ ನಿಟ್ಟಿನಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಇನ್ನೂ ಬೆಳೆಯಲಿ ಹಾಗೂ ಇನ್ನೂ ಬೆಳಗಲಿ ಎನ್ನುವುದೇ ನನ್ನ ಆಶಯ. ಇಷ್ಟು ಮಾತು ಹೇಳಿ ನನ್ನ ಮಾತನ್ನು ಅದು ಆಂಗ್ಲ ಮಾಧ್ಯಮದಲ್ಲಿ ಹೆಚ್ಚಿನ ಪ್ರಭಾವವಿರುವುದರಿಂದ ನಮ್ಮ ಕನ್ನಡ ಮಾಧ್ಯಮದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಆದರೂ ನಾವು ಇಲ್ಲಿ ಇರತಕ್ಕಂತಹ 94-95ನೇ ಸಾಲಿನ ಒಬ್ಬ ವಿದ್ಯಾರ್ಥಿ ಇಲ್ಲಿ ಇದ್ದಾರೆ. ಅವರು ಕೇವಲ 30 ಮಾರ್ಕು, ಹಿಂದಿಯಲ್ಲಿ 70, ಕನ್ನಡದಲ್ಲಿ 90 ಪಡೆದು ಈಗ ನಮ್ಮ ಈ ಸ್ಥಳೀಯರಾಗಿದ್ದು ಈಗ ಭಾರತ ಸ್ಕೂಲ್ನ ಶಾರೀರಿಕ ಶಿಕ್ಷಕರಾದ ಪ್ರೀತಮ್ ಇದ್ದಾರೆ. ಅವರನ್ನು ನೋಡಿ ನೀವು ಕನ್ನಡ ಮಾಧ್ಯಮದವರು ಇಂಗ್ಲಿಷ್ ಮಾಧ್ಯಮದವರಿಗೆ ಮುಂದೆ ಹೋಗದೆ ಅವರು ಯಾವ ಗೌರವ ಸಲ್ಲಿಸ್ತಾರೆ ಅಂತ ನೋಡಿ ಕೇವಲ 30 ಮಾರ್ಕ್ 4 ಸಬ್ಜೆಕ್ಟ್ ಅವರು ಈ ಮಟ್ಟಕ್ಕೆ ಬರಲಿಕ್ಕೆ ಆ 30 ಮಾರ್ಕು ಹೇಗೆ ಬಂದಿದೆ, ಅವರು ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಅಂತ ಅವರಿಗೆ ಗೊತ್ತು. ದಯವಿಟ್ಟು ಶ್ರೀಯುತ ಪ್ರೀತಮ್ ಅವರೇ ಬೇಸರ ಮಾಡಬೇಡಿ. ನಾನು ಹಾಗೇನೆ ನಮ್ಮನ್ನೆಲ್ಲ ಸಾಧಾರಣ ಈಗ 2-3 ಸಲ ಆಯಿತು, 84-85 ಸಾಲಿನವರು ಹಾಗೂ ಇನ್ನೊಂದು 2-3 ಸಲ ನಮ್ಮನ್ನು ಕೂಡಿಸಿ, ನಮ್ಮನ್ನು ಮನೆಯಲ್ಲಿ ಇದ್ದವರನ್ನು ಒಟ್ಟಿಗೆ ಸೇರಿಸಿ
ನಮ್ಮೆಲ್ಲರ ಪ್ರೀತಿಯನ್ನು ಹಂಚಿಕೊಳ್ಳುವಾಗ ಮಾಡಿದ್ದಕ್ಕೆ ನಿಮಗೆ ಶ್ರೀ ಸೋಮನಾಥನು ಒಳ್ಳೆಯ ಆರೋಗ್ಯ ಕೊಟ್ಟು ನಿಮ್ಮ ಆರೋಗ್ಯವನ್ನು ಪಡಿಸಲಿ ಎಂದು ಪ್ರಾರ್ಥಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಶ್ರೀಯುತ ಮುರಳೀಧರ್ ಸರ್ ನಮ್ಮ ಶಾಲೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೆ. ಮೊದಲಿಗೆ ನನ್ನದು ಒಂದು ಕೋರಿಕೆ, ಈ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಕಲಿಯುತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳು 100ಕ್ಕೆ 100 ಪಾಸ್ ಆಗಬೇಕು. ಇದು ನನ್ನ ಮುಖ್ಯ ಉದ್ದೇಶ. 100% ರಿಸಲ್ಟ್ ಇನ್ವೆಸ್ಟ್ ನೀವು ತರಲೇಬೇಕು. ಅಧ್ಯಾಪಕರು ಶ್ರಮಿಸ್ತಾರೆ, ನೀವು ರಾತ್ರಿ ಹಗಲು ಓದಿ 100ಕ್ಕೆ 100 ರಿಸಲ್ಟ್ ತರಬೇಕು. ಅದರ ಅರ್ಥ ಎಲ್ಲರೂ 100 ಮಾರ್ಕ್ ತೆಗೀಬೇಕು ಅಂತಲ್ಲ, ಕೆಲವರು 40, ಕೆಲವರು 50, 60 ಹೀಗೆ ತೆಗಿಬಹುದು. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ತೆಗೀರಿ. 100ಕ್ಕೆ ನೀರಿಗೆ ಮನಸ್ಸಿಗೆ 100 ಸಹ ತೆಗೀರಿ. 625ಕ್ಕೆ 625 ಬೇಕಾದ್ರೆ ತೆಗೀರಿ, ನನ್ನದೇನು ಬೇಜಾರಿಲ್ಲ. ನೀವು 100% ತೆಗೆದ ಕೂಡಲೇ ನನಗೆ ಗುರುಮೂರ್ತಿ ಸರ್ ಹೆಡ್ ಮಾಸ್ಟರ್ ಫೋನ್ ಮಾಡ್ತಾರೆ, ಸರ್ ನಮ್ಮ 100% ಬಂತು ನೀವು ಹೇಳಿದಾಗೆ ಅಂತ, ನಿಮಗೆ ಪ್ರೇರಕ ಶಕ್ತಿ ಆಗಿದ್ದೀರಿ ಅಂತ ಹೇಳಿ ನನಗೆ ಫೋನ್ ಕೂಡಲೇ ಮಾಡ್ತಾರೆ. ಪ್ರತಿಸಾರ ಮಾಡ್ತಾರೆ, ಇಲ್ಲ ಅಧ್ಯಾಪಕರು ಮಾಡಿ ಯಾರು. ಇದು ಒಂದು ವಿಷಯ. ಎರಡನೇ ವಿಷಯ, ನನಗೆ ಇಲ್ಲಿ ಬರಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ. ನಾನೀಗ ಮೊನ್ನೆ ಬಂದಿದ್ದೆ, ಮಂಗಳಾದೇವಿ ದೇವಸ್ಥಾನದಲ್ಲಿ ಊಟ ಮಾಡಿ ಹೋಗಿದ್ದೇನೆ. ಆ ಬ್ಯಾಚಿನವರು ನನಗೆ ಊಟ ಕೊಟ್ಟಿದ್ದಾರೆ. ಈ ವರ್ಷ ಕೊಡ್ತೇನೆ ಅಂತ ಹೇಳಿದ್ದಾರೆ, ಕೊಡ್ಬೋದು, ಕೊಟ್ಟಾರು, ನಾನು ಮಾಡಿ ಏನು ಊಟ. ಅದೊಂದು ವಿಷಯ. ಮತ್ತು ಮೂರನೇ ವಿಷಯ ಏನಂತಂದರೆ, ಎಲ್ಲರಿಗೂ ಒಳಿತಾಗಲಿ, ಸರ್ವರಿಗೂ ಒಳಿತಾಗಲಿ, ಎಲ್ಲರೂ ಸುಖವಾಗಿರಲಿ, ಆರೋಗ್ಯ ಸಂಪತ್ತು ಎಲ್ಲರೂ ಬರೋ ಭಾಗ್ಯ ಎಲ್ಲರಿಗೂ ಸಿಕ್ಕಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಮತ್ತು ಜಗದೀಶ್ ಕೋಟೆ ಅಂದರೆ ನನ್ನ ಕಾಲದಲ್ಲಿ ಕೂಡ ಸಮವಸ್ತ್ರ ವಿತರಣೆ ಮಾಡಲಿಕ್ಕೆ ಬಂದಿದ್ದರು. ಆಮೇಲೆ ಊಟದ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿದ್ದಾರೆ. ಅಂಥವರನ್ನು ನೆನೆಸುತ್ತಾ, ಎಲ್ಲರನ್ನು ಸರ್ವರನ್ನು ನೆನೆಸುತ್ತಾ ನಾನು ಈ ಕಾರ್ಯಕ್ರಮಗಳಿಂದ ಮುಕ್ತಾಯವನ್ನು ಹೊಂದಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಪಿ ಟಿ ಮಾಸ್ಟರ್ ತಾರನಾಥ್ ರೈ ಸರ್ ಒಂದೆರಡು ಮಾತುಗಳನ್ನು ಆಡ್ತಿದ್ದಾರೆ. ನಾನು ಈ ಶಾಲೆಯಲ್ಲಿ 33 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೇನೆ. ನನಗೆ ಆ ಕಾಲದ ಮಕ್ಕಳದ್ದು ಯಾರ್ದು ಈಗ ಗುರುತ ಸಿಗುವುದಿಲ್ಲ, ಯಾಕಂದರೆ ಬದಲಾವಣೆಗಳು ಆಗ್ತಾ ಇರ್ತದೆ. ಹಾಗೆ ಈ ಒಂದು ಬ್ಯಾಚಿನವರು ಈ ಸಮವಸ್ತ್ರ ಕೊಡುವ ಮುಖಾಂತರ ಈ ಯಾರಿಗೆ ಅಗತ್ಯ ಇದೆಯೋ ಆ ಮಕ್ಕಳಿಗೆ ಸಮವಸ್ತ್ರ ಸಿಗುವಂತೆ ಮಾಡಿದ್ದಕ್ಕಾಗಿ ಎಲ್ರಿಗೂ ನನ್ನ ವೈಯಕ್ತಿಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಸಂಸ್ಥೆಯಲ್ಲಿ ಅದೆಷ್ಟೋ ವರ್ಷಗಳ ಕಾಲ ಸಮವಸ್ತ್ರವನ್ನು ಕೊಟ್ಟಂತ ಜಗದೀಶ್ ಕೋಟ್ಯಾನ್ ಈಗಾಗಲೇ ಸುಕನ್ಯಾ ಟೀಚರ್ ಹೇಳಿದರು. ಅದಲ್ಲದೆ ಸರ್ಕಾರ ಅನ್ನದಾಸೋಹ ಶುರು ಮಾಡುವ ಮೊದಲೇ ಈ ಶಾಲೆಯಲ್ಲಿ ಎಷ್ಟೋ ವರ್ಷಗಳ ಕಾಲ ಮಕ್ಕಳಿಗೆ ಅನ್ನವನ್ನು ಕೊಟ್ಟು ಸಹಕರಿಸಿದಂತಹ ಆ ಜಗದೀಶ್ ಕೋಟ್ಯಾನ್ರಂತಹ ವ್ಯಕ್ತಿಗಳು ನಮ್ಮ ಹಳೆ ವಿದ್ಯಾರ್ಥಿಗಳಲ್ಲಿ ಹುಟ್ಟಿ ಬರಬೇಕು, ಬೆಳಗಬೇಕು ಅಂತ ಹೇಳಿ ನಿಮಗೆ ಶುಭವನ್ನು ಕೊಡ್ತೇನೆ. ಈಗ ನಮ್ಮ ಇವತ್ತಿನ ಕಾರ್ಯಕ್ರಮದ ಪ್ರಮುಖ ಹಂತ, ನಮ್ಮ ಹೈಸ್ಕೂಲ್ ಶಿಕ್ಷಣ ಮುಗಿಸಿ 25 ವರ್ಷಗಳು ಸಂಪೂರ್ಣವಾಗಿರುವ ಸುಸಂದರ್ಭದಲ್ಲಿ ನಾವು ಕಲಿತ ಶಾಲೆ ನಮ್ಮ ಹೆಮ್ಮೆ ಕಾರ್ಯಕ್ರಮದ ಮೂಲಕ ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆ. ನಮ್ಮ ಅತಿಥಿಗಳು ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಿಸಬೇಕಾಗಿ ತಂಡದ ಪರವಾಗಿ ಕೇಳಿಕೊಡುತ್ತಿದ್ದೇನೆ. ಸಮವಸ್ತ್ರವನ್ನು ಪಡೆದುಕೊಳ್ಬೇಕು. ಮೊದಲಿಗೆ ನಮ್ಮ ಸಂಸ್ಥೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದಂಥ ಇಂದಿನ ಅತಿಥಿಗಳು ಶ್ರೀಯುತ ಶ್ರೀ ಪ್ರಕಾಶ್ ನಾಯಕ್ ರವರು ಈ ಸಮವಸ್ತ್ರವನ್ನು ವಿತರಣೆ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಸೋಮೇಶ್ವರ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈಗ ಮಕ್ಕಳಿಗೆ ಸಮವಸ್ತ್ರವನ್ನು ವಿತರಣೆ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮುಖ್ಯೋಪಾಧ್ಯಾಯರಾದ ಗುರುಮೂರ್ತಿ ಸರ್ ಅವರ ಅನಿಸಿಕೆಗಳನ್ನು ಹೇಳುವುದಾಗಿ ಹೇಳಿಕೊಡುತ್ತಾರೆ. ಇವತ್ತಿನ ಕಾರ್ಯಕ್ರಮ ಒಮ್ಮೆ ಓದ್ತೇನೆ. ನಾವು ಕಲಿತ ಶಾಲೆ ನಮಗೆ ಹೆಮ್ಮೆ. ಇನ್ನೊಮ್ಮೆ ಹೇಳ್ತೇನೆ, ನಾವು ಕಲಿತ ಶಾಲೆ ನಮಗೆ ಹೆಮ್ಮೆ. ನಿಮ್ಮ ಈ ಕಾರ್ಯಕ್ರಮ ಶಾಲೆಗೆ ಹೆಮ್ಮೆ. ಶ್ರೇಷ್ಠವಾದದ್ದು ವಸ್ತ್ರದಾನ ಅಂತ ನಾನು ಮನಸಾರೆ ನಂಬಿರುವಂಥದ್ದು. ಯಾರೇ ಬಂದರೂ ಸಹ ನಾನು ಇದನ್ನು ಸಜೆಸ್ಟ್ ಮಾಡ್ತಾ ಇರ್ತೇನೆ. ಅಂಥ ಒಂದು ಕಾರ್ಯಕ್ರಮ ಇವತ್ತು ಈ ವೇದಿಕೆಯಲ್ಲಿ ನಡೆದಿದೆ. ಹಳೆ ವಿದ್ಯಾರ್ಥಿಗಳು 1996-97 ಇದರಲ್ಲೊಂದು ನಿನ್ನೆ ಧನಂಜಯ ಅವ್ರ ನನಗೆ ಕ್ಲೋಸ್ ಇರೋದು ಧನಂಜಯ ಹಾಗೆ ಅವರ ಹೆಸರನ್ನು ತೆಗಿತೇನೆ, ಉಳಿದಾರ ಬೇಜಾರು ಮಾಡಿ. ಅವ್ರು ಹೇಳಿದರು ಜಸ್ಟ್ 96 ಬ್ಯಾಚ್ ಅಂತ ಇದೆ, ಅದು 96-97 ಬ್ಯಾಚ್. ಯಾಕಂದರೆ SSLC ಬ್ಯಾಚ್ ಅಂತ ಹೇಳುವಾಗ ಅದೇನು 96 ಮತ್ತು 97 ಮಾರ್ಚ್ ಏಪ್ರಿಲ್ ಎಕ್ಸಾಮ್ ಆಗೋದ್ರಿಂದ ಬ್ಯಾಚ್ ಅಂತ ಹೇಳುವಾಗ 96-97 ಆಗ್ತದೆ. ಬ್ಯಾನರ್ ಆಗುವಾಗ ಹಾಗೆ ಮಾಡಿ ಅಂತ ಹೇಳಿದ್ದೆ ನಾನು. ನಿಮ್ಮ ಗ್ರೂಪ್ ಮೋಸ್ಟ್ಲಿ ಆಗಿರುತ್ತೆ, ಈಗೇನು ಎಡಿಟ್ ಆಗಿದ್ದಿಲ್ಲ ಗೊತ್ತಿಲ್ಲ ನನಗೆ. ಎಡಿಟ್ ಆದರೆ ಚೆನ್ನಾಗಿರ್ತದೆ. ಯಾಕಂದರೆ 96 ಅಂದರೆ ಅವ್ರು ಬೇರೆ ಹಾಕ್ಕೊಂಡಿರ್ತಾರೆ, 95-96 ಹಾಕ್ಕೊಂಡಿರ್ತಾರೆ. ಇದು ನಿಮ್ಮ ವೈಯಕ್ತಿಕ, ಬಟ್ ನನ್ನ ಕಡೆಯಿಂದ ಹೇಳಿದಂಥ ಮಾತಷ್ಟೇ. ಈಗ ನೋಡಿ, ನಿನ್ನೆ ಸಹ ನಮ್ಮ ಮ್ಯಾನೇಜ್ಮೆಂಟು ಒಂದು ಮೆಸೇಜ್ ಎಲ್ಲ ನಮ್ಮ ಪರಿಜ್ಞಾನ ವಿದ್ಯಾಲಯ, ಪರಿಜ್ಞಾನ ಪದವಿ ಪೂರ್ವ ಕಾಲೇಜು ಮತ್ತು ನಮ್ಮಗೂ ಸೇರಿಸ್ಕೊಂಡು ಒಂದು ಮೆಸೇಜ್ ಹಾಕಿದ್ರು. 1996-97 ಬ್ಯಾಚಿನ ವತಿಯಿಂದ ಇವತ್ತು ಮಧ್ಯಾಹ್ನ ಭೋಜನ ವ್ಯವಸ್ಥೆಯನ್ನು ಎಲ್ಲರೂ ಸೇರಿ ಭಾಗವಹಿಸಬೇಕು ಅಂತಕ್ಕಂಥ. ಹಾಗಾಗಿ ಒಂದು ಬ್ಯಾಚ್ ಅಂತ ಹೇಳುವಾಗ ಆ ರೀತಿ ರೆಪ್ರೆಸೆಂಟ್ ಆದರೆ ಒಳ್ಳೆಯದಿರ್ತದೆ ಅಂತಕ್ಕಂಥದ್ದು. 96-97 ಬ್ಯಾಚ್ ಏನಿದೆ, ಹಲವಾರು ವರ್ಷಗಳಿಂದ ಶಾಲೆಗೆ ಏನೇನಾದರೂ ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆ ಇತ್ತು. ಧನಂಜಯನ್ ಅಂದರೆ ತುಂಬ ಡಿಸ್ಕಷನ್ ಮಾಡ್ತಾಯಿದ್ರು. ಕಾರಣಾಂತರಗಳಿಂದ ಆ ಯೋಜನೆ ಇವತ್ತಿನಲ್ಲಿ ಅದು ಮೊನ್ನೆ ತನಕ ಕೂಡಿ ಬಂದಿರಲಿಲ್ಲ. ಆದರೆ ಇವತ್ತು ಆ ಯೋಜನೆ ಸಕ್ಸಸ್ ಆಗಿದೆ. ಇಲ್ಲಿ ಸಮವಸ್ತ್ರ ವಿತರಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಗುರು ವಾಕ್ಯ ಪರಿಪಾಲನೆ ಕಾರ್ಯಕ್ರಮ ಅಂತ ಹೇಳಿ ಇಷ್ಟಪಡ್ತೇನೆ. ಯಾಕಂದರೆ ಕಳೆದ ಸಾಲಿನಲ್ಲಿ ಈ ಬ್ಯಾಚು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ. ಪರೋಕ್ಷವಾಗಿ ನಾನು ಗಮನಿಸ್ತೇನೆ, ನೇರವಾಗಿ ಗಮನಿಸ್ತಾ ಇದ್ದೀರಿ ಸರ್. ಶಿಕ್ಷಕ ದಿನಾಚರಣೆಯಿಂದ ಎಲ್ಲ ನಿವೃತ್ತ ಶಿಕ್ಷಕರಿಗೆ ಸನ್ಮಾನಿಸ್ತಕ್ಕಂಥದ್ದು ಸಹ ನಾನು ಗಮನಿಸಿದ್ದೇನೆ. ಆ ಸಂದರ್ಭದಲ್ಲಿ ಗುರುಗಳು ಹೇಳಿದ ಮಾತು ಏನಂದರೆ ಶಾಲೆಗೆ ಏನನ್ನಾದರೂ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದು ಅಂತ ಇವತ್ತು ಸಹ ಬೆಳಗ್ಗೆ ಸಹ ಧನಂಜಯ ಹೇಳ್ತಾರೆ.
ಆ ವಾಕ್ಯವನ್ನ ಮಾತನ್ನ ಇವತ್ತು ವಿದ್ಯಾರ್ಥಿಗಳು ಪಾಲಿಸಿದ್ದಾರೆ ಅಂತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ. ಮಕ್ಕಳು ಜೋರಾಗಿ ಚಪ್ಪಾಳೆ ಹಾಕೊಂಡು. ನಿಮ್ಮ ಈ ಶಾಲೆ ನೀವೇನು ಹೆಮ್ಮೆ ಪಡುವಂಥ ಶಾಲೆ, ಅದನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಸಹ ಸಂಪೂರ್ಣವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಬೆಳಗಿಂದ ನೀವೆಲ್ಲರೂ ಗಮನಿಸಿರ್ಬೇಕು, ನಮ್ಮ ಮಕ್ಕಳು ಎಷ್ಟು ಶಿಸ್ತಿನಿಂದಿದ್ದಾರೆ, ಅದನ್ನೆಲ್ಲ ನಮ್ಮ ಶಿಕ್ಷಕರು ಹೆಚ್ಚು ಚೆನ್ನಾಗಿ ನೋಡ್ತಾ ಇದ್ದಾರೆ. ಜೊತೆಯಲ್ಲಿ ಸಹ ನಾವು ಹಲವಾರು ಯೋಜನೆಗಳನ್ನು ನಾವು ಮಾಡ್ತಾ ಇದ್ವಿ. ಕಳೆದ ಸಾಲಿನಲ್ಲಿ 1964-65ನೇ ಬ್ಯಾಚ್ನವರು ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದರು. ಆ ಕಾರ್ಯಕ್ರಮ ನನಗೆ ಬಹಳ ಖುಷಿಯಾಗಿ ನಾನೊಂದು ಮಾತು ಹೇಳಿದ್ದೆ ಅವರಿಗೆ, ನಿಮ್ಮ ಕಾರ್ಯಕ್ರಮದ ಒಂದು ಫೋಟೋ ಕೊಡಿ, ನಾನು ಆಫೀಸ್ ರೂಮಲ್ಲಿ ನನ್ನ HM ಕೋಣೆಯಲ್ಲಿ ಹಾಕಿರ್ತೇನೆ ಅಂತಕ್ಕಂಥ ಮಾತು. ಅದಾಗಿ ಅವರು ಫೋಟೋ ಮಾಡಿಕೊಟ್ರು. ಇವತ್ತು ಆಫೀಸ್ ರೂಮಲ್ಲಿ ಆ ಫೋಟೋನ ನಾನು ಹಾಕಿದ್ದೇನೆ. ಯಾರೇ ಬಂದರೂ ಸಹ ನಾನು ಅವ್ರಿಗೆ ತೋರಿಸಿ ಹೇಳ್ತೇನೆ, ನೋಡಿ 64-65ನೇ ಬ್ಯಾಚ್, ನಾವು ಹುಟ್ಟಿದ್ದು 74ರಲ್ಲಿ, 10 ವರ್ಷದ ಹಿಂದಿನ ಬ್ಯಾಚ್ನವರು ಇಂಥ ಒಂದು ಅದ್ಭುತ ಕಾರ್ಯಕ್ರಮ ಮಾಡಿದ್ರು ಅಂತಕ್ಕಂಥದ್ದನ್ನು ನಾನೆಲ್ಲರಿಗೂ ಹೇಳ್ತಾ ಇದ್ದೇನೆ. ಆ ದಿನ ಆ ಹಿರಿಯರು ನನಗೊಂದು ಮಾತು ಹೇಳಿದರು, ಈ ಕಾರ್ಯಕ್ರಮ ಆಗಿದೆ, ಆ ಕಾರ್ಯಕ್ರಮ ನಂತರ ಹೇಳಿ, ಈ ಕಾರ್ಯಕ್ರಮ ಆಗಿದೆ ನೋಡಿ, ಶಾಲೆಯಲ್ಲಿ ಎಷ್ಟು ಪ್ರಗತಿ ಆಗ್ತದೆ, ಏನು ಯೋಚನೆ ಮಾಡಬೇಡ, ಆರಾಮದಲ್ಲಿರು, ಒಳ್ಳೊಳ್ಳೆ ಕಾರ್ಯಕ್ರಮ ನಡೀತದೆ ಅಂತ ಹೇಳಿದರು. ಅವ್ರು ಹೇಳಿದಂಥ ಜಾನಕಿ ಮೇಡಮ್ ಮತ್ತು ರೇವತಿ ಮೇಡಮ್ ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಹಾಗೆ ಹಿರಿಯರಾಗಿ ಅವ್ರು ಹೇಳಿದಂಥ ಮಾತು ಇವತ್ತೆಷ್ಟು ಅಕ್ಷರಶಃ ಸತ್ಯ ಅಂತ ಹೇಳಿದ್ರೆ, ಆನಂತರ ಹಲವಾರು ಕಾರ್ಯಕ್ರಮಗಳು ನಡೀತು. ಮೊನ್ನೆ ಅಷ್ಟೇ ಕೆನರಾ ರೊಬ್ಯಾಕೋ ಮ್ಯೂಚುವಲ್ ಫಂಡ್ ಸಂಸ್ಥೆಯಿಂದ ಅತ್ಯುತ್ತಮ ಕ್ವಾಲಿಟಿಯ 25 ಸೈಕಲ್ಗಳನ್ನು ಮಕ್ಕಳಿಗೆ ಕೊಟ್ಟರು. ಅದೇ ರೀತಿಯಲ್ಲಿ ಪ್ರತಿ ವರ್ಷ ನಮ್ಮ ಶಾಲೆಗೆ ಹಳೆ ವಿದ್ಯಾರ್ಥಿ ಅಲ್ಲದವರು ವೈದ್ಯರು ನಮ್ಮ ಶಾಲೆಗೆ 1,20,000 ರೂಪಾಯಿಗೆ ನೋಟ್ ಪುಸ್ತಕವನ್ನು ಕೊಡ್ತಾರೆ. ನನಗೆ ಮನಸ್ಸಲ್ಲಿ ಅನಿಸ್ತಾ ಇತ್ತು, ಇವರು ಹಳೆ ವಿದ್ಯಾರ್ಥಿಗಳಲ್ಲ, ಆದರೂ ಸಹ ಪ್ರತಿ ವರ್ಷ ನಾನು ಫೋನ್ ಮಾಡಲ್ಲ, ಮೇ ಎಂಡ್ ಆಗುವಾಗ ಅವರು ಫೋನ್ ಮಾಡ್ತೇನೆ, ನಿಮಗೆ ನೋಟ್ ಪುಸ್ತಕ ಬೇಡವಾ, ಅಡ್ಮಿಷನ್ ಆಗ್ತಾ ಇಲ್ವಾ ಅಂತ. ಇವತ್ತು ಸತ್ಯವಾದಂಥ ಮಾತು ಹೇಳ್ತೇನೆ, ನಾನು ಯಾವತ್ತೂ ಅವ್ರಿಗೆ ಫೋನ್ ಮಾಡಿ, ಅವರೇ ಫೋನ್ ಮಾಡ್ತಾರೆ. ಥ್ಯಾಂಕ್ಸ್ ಲೆಟರ್ ಕೊಡಲಿಕ್ಕೆ ನಾನು ರೆಡಿ ಮಾಡಿ ಕೈಲಿಟ್ಕೊಂಡಿದ್ದೆ, ಸರ್ ಬರ್ತೇನೆ, ಬೇಡ ವಾಟ್ಸಪ್ಪಲ್ಲಿ ಕಳಿಸಿ ಸಾಕು ಅಂತ. ಇದಲ್ವಾ ಉದಾರ ದಾನ ಅಂತಕ್ಕಂಥದ್ದು. ನನಗೆ ಅನ್ನಿಸ್ತಾ ಇತ್ತು, ಹಳೆ ವಿದ್ಯಾರ್ಥಿಗಳು ಅಲ್ಲದವರು ಇಷ್ಟು ಮಾಡ್ತಾ ಇದ್ದಾರೆ, ನಮ್ಮ ಹಳೆ ವಿದ್ಯಾರ್ಥಿಗಳಿಂದ ಏನೂ ಆಗ್ತಾ ಇಲ್ಲಲ್ಲ ಅಂತ ಅನ್ನಿಸ್ದಾಗ ಈಗ ಇತ್ತೀಚೆಗೆ ಹಲವಾರು ಕಾರ್ಯಕ್ರಮಗಳು ನಮಗೆ ಹಳೆ ವಿದ್ಯಾರ್ಥಿಗಳಿಂದ ಒದಗಿ ಬಂತು. ಶಾಲೆ ಮಕ್ಕಳಿಗೆ ನಮಗೊಂದು ಪ್ರೊಜೆಕ್ಟರ್ ಕೊಟ್ಟಿದ್ರು, ನಮ್ಮ ಚಂದ್ರಶೇಖರ್ ಅವ್ರ ಕಡೆಯಿಂದ ಅವ್ರ ಫ್ರೆಂಡ್ ಅವರು ನಮಗೆ ಪ್ರೊಜೆಕ್ಟರ್ ಕೊಟ್ಟಿದ್ರು. ಆ ಪ್ರೊಜೆಕ್ಟರ್ ಉಪಯೋಗ ಮಾಡಲಿಕ್ಕೆ ಲ್ಯಾಪ್ಟಾಪ್ ಇಲ್ಲಲ್ಲ ಅಂತ ನಾವು ಯೋಚನೆ ಮಾಡುವಾಗ ನಮ್ಮ ವಿದ್ಯಾರ್ಥಿಗಳು ಬಂದು ಅದನ್ನು ಲ್ಯಾಪ್ಟಾಪನ್ನು ಕೊಟ್ಟರು. ಅದರ ಉಪಯೋಗ ಇವತ್ತು ನಾವು ಖಂಡಿತ ಮಾಡ್ತಾ ಇದ್ದೇವೆ. ಹೀಗೆ ಹಲವಾರು ಕಾರ್ಯಕ್ರಮಗಳು ಶಾಲೆಯಲ್ಲಿ ನಡೀತಾ ಇದೆ. ನಿಮ್ಮ ಈ ಕಾರ್ಯಕ್ರಮ ಬಹಳ ಶ್ರೇಷ್ಠವಾದದ್ದು, ನಾನು ಏನು ನಂಬಿದ್ದೇನೆ. ಆ ವಸ್ತ್ರದಾನ ಅಂತಕ್ಕಂಥದ್ದು ಆ ಒಂದು ಕಾರ್ಯಕ್ರಮ ಅತ್ಯುತ್ತಮವಾದಂಥ ಕಾರ್ಯಕ್ರಮ ನಿಮ್ಮದು. ದೇವರು ನಿಮಗೆ ಬಹಳ ಒಳ್ಳೆಯದನ್ನು ನೀವು ನೋಡಿ, ನಿಮ್ಮ ಈ ಕಾರ್ಯಕ್ರಮ ನಂತರ ನಿಮ್ಮ ಏನು ಪ್ರಯತ್ನಗಳಲ್ಲಿ ಸಫಲತೆಯನ್ನು ನೀವು ಕಾಣಿ, ಅದನ್ನು ಖಂಡಿತ ಕಾಣ್ತೀರಾ, ನೀವು ಅದು ಗುರುತಿಸ್ತೀರಾ. ಆಗ ನೀವು ಇನ್ನಷ್ಟು ಶಾಲೆ ಕಡೆಗೆ ಹೆಚ್ಚಿನ ಸಹಕಾರವನ್ನು ನೀಡ್ತೀರಾ ಅಂತ ನಾನು ಬಯಸ್ತೇನೆ. ಶಾಲೆಯಲ್ಲಿ ಈ ಸಾಲಿನಲ್ಲಿ 89% ಫಲಿತಾಂಶ ಬಂದಿದೆ. ಅದರ ಡಿಸ್ಟಿಂಕ್ಷನ್ ನಾನು ಹೇಳ್ತೇನೆ, 21 ಡಿಸ್ಟಿಂಕ್ಷನ್ ಬಂದಿದೆ. 21 ಡಿಸ್ಟಿಂಕ್ಷನ್, 35 ಫಸ್ಟ್ ಕ್ಲಾಸ್, 35 ಫಸ್ಟ್ ಕ್ಲಾಸ್. ಮೊನ್ನೆ ಬಾಲಕೃಷ್ಣ ಮಂದಿರ ಕುಂಪಲಲ್ಲಿ ಒಂದು ಕಾರ್ಯಕ್ರಮ ನಡೀತು, ಪ್ರತಿಭಾ ಪುರಸ್ಕಾರ ಅಂತ. SLC ಮಕ್ಕಳು 90% ಸ್ಕೋರ್ ಮಾಡಿದವರಿಗೆ ಕಾರ್ಯಕ್ರಮ ನಡೀತಾ ಇತ್ತು. ಆ ಸ್ಟೇಟಸನ್ನು ನೋಡಿದ್ರೆ ನನಗನ್ನಿಸ್ತು, ಅಲ್ಲಿ ನಮ್ಮ ಮಕ್ಕಳು ಇರಲಿಲ್ಲ, ನನಗನ್ನಿಸ್ತು ನಮ್ಮ ಮಕ್ಕಳಿಗೆ ಸಹ ಪ್ರತಿಭಾ ಪುರಸ್ಕಾರ ಸಿಗಬೇಕಿತ್ತಲ್ಲ, ಯಾರಾದ್ರು ಮಾಡಿದ್ರೆ ಒಳ್ಳೇದಿತ್ತು ಅಂತ ಅನ್ನಿಸಿದಾಗ, ಏನು ನೋಟ್ ಪುಸ್ತಕವನ್ನು ಕೊಡ್ತಕ್ಕಂಥ ದಾನಿಗಳೇ ನನಗೊಂದು ಮೆಸೇಜ್, ನಾನು ರಿಸಲ್ಟ್ ಶೇರ್ ಮಾಡಿದೆ. ರಿಸಲ್ಟ್ ಶೇರ್ ಮಾಡಿದ ನಂತರ ಅವರು ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಿದರು, ನಾನು ಪ್ರತಿ ವರ್ಷ ನಿಮ್ಮ ಶಾಲೆಯ ಟಾಪರಿಗೆ 10,000 ಕೊಡ್ತೇನೆ ಅಂತ ಅನೌನ್ಸ್ ಮಾಡಿದ್ರು. ಇಮ್ಮಿಡಿಯೇಟ್ ನನ್ನ ಅಕೌಂಟಿಗೆ ಹಣ ಟ್ರಾನ್ಸ್ಫರ್ ಮಾಡಿದ್ವಿ. ನಾವು ಆ ದಿನ ಮೊನ್ನೆ ದಿನ ನಮ್ಮ ಟಾಪರ್ ಚೈತ್ರ 612 ಅಂಕಗಳು, ಅವಳ ಅಂಕಗಳನ್ನು ಓದ್ತಾನೆ. ಕನ್ನಡದಲ್ಲಿ 125ಕ್ಕೆ 125, ಇಂಗ್ಲೀಷಲ್ಲಿ 100ಕ್ಕೆ 98, ಹಿಂದಿಯಲ್ಲಿ 100ಕ್ಕೆ 100, ಗಣಿತದಲ್ಲಿ 100ಕ್ಕೆ 100, ಸೈನ್ಸಲ್ಲಿ 90, ಸೋಷಿಯಲಲ್ಲಿ 99, 612 ಅಂಕಗಳನ್ನು ಈಗ ನಿಮ್ಮ 1900 ನಿಮ್ಮ ಬ್ಯಾಚ್ನವರು ಗುರುತಿಸ್ತಾ ಇದ್ದಾರೆ, ಅವ್ರಿಗೆ ಗೌರವಿಸ್ತಾ ಇದ್ದಾರೆ. ಸೊ ಅದೇ ರೀತಿ ಸಂಖ್ಯೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ, ಹೌದು. ಅದು ಸಹ ನಮ್ಮ ಶಾಲೆಯಲ್ಲಿ ಅಂಥ ಒಂದು ದೊಡ್ಡ ಮಟ್ಟದ ಏನು ಕ್ಷೀಣಿಸುವಿಕೆ, ಸಂಖ್ಯೆ ಕಡಿಮೆ ಆಗುವಿಕೆ ಇದನ್ನು ಕಂಡು ಬಂದಿಲ್ಲ. ಈ ಸಾಲಿನಲ್ಲಿ ಸಹ ನಮಗೆ ಸುಮಾರು 220 ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಯಾವುದೇ ಅಧಿಕಾರಿಗಳು ಬಂದರೆ ತುಂಬ ಹೆಮ್ಮೆ ಪಡ್ತಾರೆ, ಖುಷಿ ಪಡ್ತಾರೆ.
ಯಾಕಂದರೆ ಇಷ್ಟು ಸಂಖ್ಯೆ 3 ಖಾಲಿ ಸೆಕ್ಷನ್ 8th 9th 10th ಇರುವಂಥ ಸಂಖ್ಯೆ 220 ಅಂತ ಹೇಳುವಾಗ ಅವ್ರಿಗೆ ಖುಷಿ ಪಡ್ತಾರೆ. ಇದಕ್ಕೆಲ್ಲ ಕಾರಣ ನಾನು ಈ ಕ್ರೆಡಿಟನ್ನು ನಮ್ಮ ಶಿಕ್ಷಕ ಮಿತ್ರರಿಗೂ ಮತ್ತು ಹಳೆ ವಿದ್ಯಾರ್ಥಿಗಳಿಗೂ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ವೇದಿಕೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಇದ್ದಾರೆ. ಅವರೆಲ್ಲರೂ ನಮಗೆ ಉತ್ತಮವಾದ ಸಹಕಾರ ಕೊಡೋದ್ರಿಂದ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಮಕ್ಕಳಿಗೆ ಕಂಪ್ಯೂಟರ್ ಇಲ್ಲ, ನಾನು HM ಆದ ನಂತರ ಕಂಪ್ಯೂಟರ್ ಇಲ್ಲ ಅಂತಕ್ಕಂಥ ಕೊರಗನ್ನು ನಾನು ಕಾಡ್ತಾ ಇದ್ದು ಎಲ್ಲಿಂದ ಏನು ಮಾಡಬೇಕು ಅಂತಕ್ಕಂಥ ಆಲೋಚನೆ ಮಾಡುವಾಗ ಹಲವಾರು ಜನರನ್ನು ನಾವು ಕೇಳಿದುಂಟು. ಆದರೆ ಎಲ್ಲಿ ಒದಗಿ ಬರದೇ ಇರುವಾಗ ಮೊನ್ನೆ ಅಷ್ಟೇ ಇನ್ಫೋಸಿಸ್ ಸಂಸ್ಥೆಯಿಂದ 6 ಕಂಪ್ಯೂಟರ್ಗಳು ಸಿಕ್ತು. ಕಂಪ್ಯೂಟರ್ ತಗೊಳ್ಳಿಕ್ಕೆ ಹೋದಾಗ ಇನ್ನೊಂದು ಶಾಲೆಯವರು ಹೇಳ್ತಾ ಇದ್ರು ಬ್ಯಾಕಪ್ ಕರೆಂಟ್ ಪವರ್ ಬ್ಯಾಕಪ್ ಏನು ಮಾಡ್ತಾರೆ ಅಂತ ಹೇಳುವಾಗ ನಮ್ಮಲ್ಲಿ ಪವರ್ ಇದೆ, ಪವರ್ ಬ್ಯಾಕಪ್ ಇದೆ. ನನಗೆ ಅನಿಸ್ತು ಈ ಕಂಪ್ಯೂಟರ್ ತಗೊಂಡು ನಾನು ಏನು ಮಾಡೋದು, ಕರೆಂಟ್ ಇಲ್ಲಲ್ಲ, ಪವರ್ ಬ್ಯಾಕಪ್ ಇಲ್ಲಲ್ಲ, ಕರೆಂಟ್ ಹೋದ್ರೆ ಅಂತ. ಆಗ ಸರ್ ಹೇಳಿದಾಗೆ ಆ ಒಂದು ಬ್ಯಾಕಪ್ನ 1984-85 ಬ್ಯಾಚ್ನವ್ರು ಅದು ಒದಗಿಸ್ಕೊಟ್ರು. ಆ ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನೆ ಹಳ್ಳಿ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಬಹಳ ಶೀಘ್ರವೇ ನಡೀಲಿಕ್ಕಿದೆ. ಈಗ ಹಲವಾರು ಕಾರ್ಯಕ್ರಮಗಳು ಶಾಲೆಯಲ್ಲಿ ನಡೀತಾ ಇದೆ. ಹಾಗೆ ನಿಮ್ಮ ಈ ಕಾರ್ಯಕ್ರಮ ಬಹಳ ಸಂತೋಷ ಕೊಟ್ಟಿದೆ. ದೇವರು ನಿಮಗೆ ಆಯುಷ್ಯ ಆರೋಗ್ಯ ಇನ್ನಷ್ಟು ಸಂಪತ್ತನ್ನು ಕೊಟ್ಟು ಶಾಲೆಗೆ ಇನ್ನಷ್ಟು ಸೇವೆ ಮಾಡುವಂಥ, ಸಮಾಜಕ್ಕೆ ಇನ್ನಷ್ಟು ಸೇವೆ ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಗುರುಮೂರ್ತಿ ಸರ್ ಬಹಳ ಸುಂದರವಾಗಿ ಶಾಲಾ ವ್ಯವಸ್ಥೆ, ಹಳೆ ವಿದ್ಯಾರ್ಥಿಗಳ ಕಾರ್ಯವೈಖರಿಗಳ ಬಗ್ಗೆ, ಮುಂದೆ ಯಾವ ರೀತಿ ಶಾಲೆಗೆ ಕೆಲಸಗಳನ್ನು ಮಾಡಬೇಕು ಎಂದು ಬಹಳ ಅಚ್ಚುಕಟ್ಟಾಗಿ ಹೇಳಿದ್ದೀರಾ. ಥ್ಯಾಂಕ್ ಯು ಸರ್. ಪ್ರತಿ ವರ್ಷದಂತೆ ಈ ವರ್ಷವೂ ಆನಂದಾಶ್ರಮ ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿಗಳು ಉತ್ತಮ ಅಂಕದೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಉತ್ತಮ ಅಂಕ ಗಳಿಸಿದ ಎಲ್ಲರಿಗೂ ನಮ್ಮ ಚಪ್ಪಾಳೆಯ ಮುಖಾಂತರ ಅಭಿನಂದನೆಗಳನ್ನು ವ್ಯಕ್ತಪಡಿಸೋಣ. 2021-22ನೇ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳೊಂದಿಗೆ ಸಾಧನೆಗೈದ ನಮ್ಮ ಶಾಲೆಯ 5 ವಿದ್ಯಾರ್ಥಿಗಳಿಗೆ ನಮ್ಮ ತಂಡದ ಪರವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಆಯೋಜನೆ ಮಾಡಿದ್ದೇವೆ. ಶಾಲೆ ಒದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಹೇಳಿಕೊಳ್ಳುತ್ತೇವೆ. ಕಂಗ್ರ್ಯಾಚುಲೇಷನ್ಸ್ ಚೈತ್ರ. ಕುಮಾರಿ ಪಂಚಮಿ 625ರಲ್ಲಿ 592 ಅಂಕಗಳನ್ನು ಗಳಿಸಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಇವರು 625ರಲ್ಲಿ 589 ಅಂಕಗಳನ್ನು ಗಳಿಸಿ 4ನೇ ಸ್ಥಾನ ಪಡೆದಿರುತ್ತಾರೆ. ಚಿಂತನ್ ಅವರಿಗೆ ಅಭಿನಂದನೆಗಳು. ಚಿಂತನ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ಇವರು 625 ಅಂಕಗಳಲ್ಲಿ 578 ಅಂಕಗಳನ್ನು ಗಳಿಸಿ 5ನೇ ಸ್ಥಾನವನ್ನು ಪಡೆದಿರುತ್ತಾರೆ. ಶರಣ್ಯರವರಿಗೆ ಅಭಿನಂದನೆಗಳು.
ಆಯೋಜಿಸಿದ್ದೇವೆ. ದಯವಿಟ್ಟು ತಂಡದ ಅಡ್ಮಿನ್ಸ್ನವರು ಸ್ಮರಣಿಕೆಯನ್ನು ಶಾಲೆಗೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಮ್ಮ HS 96-97 ತಂಡದ ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದ ಸಮರ್ಪಣೆ ನಮ್ಮ ತಂಡದ ಅಡ್ಮಿನ್ರಾದ ಸುನೀತಾರವರಿಂದ. HS 96 SLC ತಂಡದ 25ನೇ ಸಂಭ್ರಮಾಚರಣೆ ಪ್ರಯುಕ್ತ ನಾವು ಕಲಿತ ಶಾಲೆ ನಮಗೆ ಹೆಮ್ಮೆ ಎನ್ನುವ ಪರಿಕಲ್ಪನೆಯಲ್ಲಿ ಮೂಡಿದ ಸಮವಸ್ತ್ರ ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಒಟ್ಟು ನಮ್ಮನ್ನು ಪ್ರೀತಿಯಿಂದ ಆಶೀರ್ವದಿಸಲು ಆಗಮಿಸಿದ ನಮ್ಮ ನೆಚ್ಚಿನ ಶಿಕ್ಷಕರಾದ ಪ್ರಕಾಶ್ ವಿನಾಯಕ್ ಸರ್, ತಾರ್ನಾಥ್ ಸರ್, ಅಮಿತಾ ಟೀಚರ್, ಸುಕನ್ಯಾ ಟೀಚರ್, ಮುರಳೀಧರ್ ಸರ್, ಶಿಕ್ಷಕೇತರ ಸಿಬ್ಬಂದಿ ಸಂಜೀವಣ್ಣ ಹಾಗೂ ಕೃಷ್ಣಪ್ಪಣ್ಣ ಇವರಿಗೆ HS 96-97 ಫ್ರೆಂಡ್ಸ್ ಫಾರ್ ಎವರ್ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. HS 96-97 ಫ್ರೆಂಡ್ಸ್ ಫಾರ್ ಎವರ್ ತಂಡದ ಕನಸಿನ ಯೋಜನೆಯನ್ನು ಸಾಕಾರಗೊಳಿಸಲು ನಮಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಆನಂದಾಶ್ರಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಗುರುಮೂರ್ತಿ ಪಿ ಇವರಿಗೂ, ಶಾಲೆಯ ಶಿಕ್ಷಕರು ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳಿಗೆ HS 96-97 ಫ್ರೆಂಡ್ಸ್ ಫಾರ್ ಎವರ್ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಗೆ ಕಾರ್ಯಕ್ರಮವನ್ನು ಮಾಡಲು ಅನುವು ಮಾಡಿಕೊಟ್ಟ ಸಾರಸ್ವತ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಯಾದ ಮಹೇಶ್ ಎಲ್ ಬಂಡಾಲ ಹಾಗೂ ಆನಂದಾಶ್ರಮ ಪ್ರೌಢಶಾಲೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಜೀವನ್ ಸೋಮೇಶ್ವರ್ ಹಾಗೂ ಕಾರ್ಯದರ್ಶಿ ಚಂದ್ರಶೇಖರ್ ಯು ಅವರಿಗೂ HS 96-97 ಫ್ರೆಂಡ್ಸ್ ಫಾರ್ ಎವರ್ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಬಹಳ ಶಾಂತ ಚಿತ್ತದಿಂದ ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಚಪ್ಪಾಳೆಯಿಂದ ನಮಗೆ ಪ್ರೋತ್ಸಾಹಿಸಿದ ಆನಂದಾಶ್ರಮ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಿಗೆ HS 96-97 ಫ್ರೆಂಡ್ಸ್ ಫಾರ್ ಎವರ್ ತಂಡದ ಪರವಾಗಿ ಹೃತ್ಪೂರ್ವಕ ಭೋಜನದ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಮಹಾತೋಬಾರ ಮಂಗಳದೇವಿ ದೇವಸ್ಥಾನದ ಆಡಳಿತ ಮಂಡಳಿಗೆ HS 96-97 ಫ್ರೆಂಡ್ಸ್ ಫಾರ್ ಎವರ್ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಭೋಜನದೊಂದಿಗೆ ಸಿಹಿ ತಿಂಡಿಯ ವ್ಯವಸ್ಥೆಯನ್ನು ಕಲ್ಪಿಸಿದ HS 96-97 ಫ್ರೆಂಡ್ಸ್ ಫಾರ್ ಎವರ್ ತಂಡದ ಸದಸ್ಯೆಯಾದ ಜ್ಯೋತಿ ಇವರಿಗೂ ಹಾಗೂ ಅಡ್ಮಿನ್ ಆದ ಸುನೀತಾ ಇವರಿಗೂ HS 96-97 ಫ್ರೆಂಡ್ಸ್ ಫಾರ್ ಎವರ್ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಕೊನೆಯದಾಗಿ HS 96-97 ಫ್ರೆಂಡ್ಸ್ ಫಾರ್ ಎವರ್ ತಂಡದ ನಮ್ಮ ಪ್ರೀತಿಯ ಸ್ನೇಹಿತರು, ಈ ಕಾರ್ಯಕ್ರಮದ ಬೆನ್ನೆಲುಬು ಅಂತಲೂ ಹೇಳಬಹುದು. ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಬೇಕೆಂದು ತೀರ್ಮಾನಿಸಿದಾಗ ತನು, ಮನ, ಧನ ಸಹಾಯವನ್ನಿಟ್ಟು ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಪ್ರೋತ್ಸಾಹಿಸಿದ ಹೊರ ಊರಿನ ನಮ್ಮ ತಂಡದ ಎಲ್ಲ ಮಿತ್ರರಿಗೆ HS 96-97 ಫ್ರೆಂಡ್ಸ್ ಫಾರ್ ಎವರ್ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್.